ನಮಸ್ಕಾರ, ನಾನು ಕಾವ್ಯ. ಅಸ್ತ್ರ ಗ್ರೂಪ್ ಪ್ರೆಸೆನ್ಸ್ ಸುದ್ದಿಗೊಂದು ಗುದ್ದು ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಸ್ವಾಗತ. ಪವರ್ಡ್ ಬೈ ಮುಕುಂದ್ ಎಂಜಿಎಂ ರಿಯಾಲಿಟಿ, ಪ್ರಾಯೋಜಕರಾಗಿ ಬಿಡಿಜಿ ಎಂಟರ್ಪ್ರೈಸಸ್, ಮಾಸ್ಟರ್ ಪ್ಲಾನರಿ ಗ್ರೂಪ್ಸ್. ಇಂದಿನ ಸುದ್ದಿಗೊಂದು ಗುದ್ದುವಿನ ವಿಚಾರ ಕುಡ್ಲದಲ್ಲಿ ಜಾಗತಿಕ ಬ್ಯಾಡ್ಮಿಂಟನ್. ಈ ಬಗ್ಗೆ ಒಂದು ವರದಿದೆ, ನೋಡ್ಕೊಂಡು ಬರೋಣ. ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ಆಶ್ರಯದಲ್ಲಿ ಆಯೋಜಿಸಿರುವ ಚೀಫ್ ಮಿನಿಸ್ಟರ್ಸ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ 2025 ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಟೂರ್ನಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆಯನ್ನ ನೀಡಿದರು. ಇದೇ ವೇಳೆ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಿದವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ 2% ಮೀಸಲಾತಿಯನ್ನ ನೀಡಿದ್ದೇವೆ. ಪೊಲೀಸ್ ಇಲಾಖೆಯಲ್ಲಿ ಡಿವೈಎಸ್ಪಿ, ಇನ್ಸ್ಪೆಕ್ಟರ್, ಪಿಎಸ್ಐ ಹಾಗೂ ಕಾನ್ಸ್ಟೇಬಲ್ ನೇಮಕಾತಿಯ ವೇಳೆ ಕ್ರೀಡಾಕೂಟಕ್ಕೆ 3% ಹುದ್ದೆ ಮೀಸಲಿಡಲಾಗುತ್ತಿದೆ. ರಾಜ್ಯದ ಕ್ರೀಡಾಪಟುಗಳು ಒಲಿಂಪಿಕ್ಸ್ನಲ್ಲಿ ಚಿನ್ನ ಗೆದ್ರೆ 5 ಕೋಟಿ, ಬೆಳ್ಳಿ ಗೆದ್ರೆ 3 ಕೋಟಿ ಹಾಗೂ ಕಂಚು ಗೆದ್ರೆ 2 ಕೋಟಿ ಬಹುಮಾನವನ್ನ ನೀಡಲಿದ್ದೇವೆ. ಒಲಿಂಪಿಕ್ಸ್ ತಯಾರಿ ನಡೆಸುವ 60 ಕ್ರೀಡಾಪಟುಗಳಿಗೆ ತಲಾ 10 ಲಕ್ಷ ರೂಪಾಯಿ ನೀಡಲಾಗುತ್ತಿದೆ ಎಂದು ತಿಳಿಸಿದ್ರು. ಈ ಒಳಾಂಗಣ ಕ್ರೀಡಾಂಗಣಕ್ಕೆ ಅಡಿಗಲ್ಲು ಹಾಕಿದ್ದು ನಾನು. 35 ಕೋಟಿ ರೂಪಾಯಿ ಅಂದಾಜಿನಲ್ಲಿ ಕ್ರೀಡಾಂಗಣ ನಿರ್ಮಿಸಲು ಉದ್ದೇಶಿಸಲಾಗಿತ್ತು. ಬಿಜೆಪಿ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಈ ಮೊತ್ತವನ್ನ 20 ಕೋಟಿಗೆ ಇಳಿಸಲಾಯಿತು. ಆ ಹಣವನ್ನ ಖರ್ಚು ಮಾಡಿ ಕಾಮಗಾರಿ ಪೂರ್ತಿಗೊಳಿಸಲಿಲ್ಲ. ನಾನು ಮತ್ತೆ ಮುಖ್ಯಮಂತ್ರಿಯಾದ ಬಳಿಕ ಈ ಕ್ರೀಡಾಂಗಣಕ್ಕೆ ಮತ್ತೆ 15 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಕಾಮಗಾರಿ ಪೂರ್ತಿಗೊಳಿಸಿದ್ದೆವು. ಇಲ್ಲೀಗ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಿ ನಡೆಯುತ್ತಿದೆ. ಮಂಗಳೂರಿನಲ್ಲಿ ಇಂತಹ ಟೂರ್ನಿ ಆಯೋಜನೆಗೊಂಡಿದ್ದು ಇದೇ ಮೊದಲು. ಇದು ನಮಗೆ ಹೆಮ್ಮೆಯ ವಿಷಯ ಎಂದರು. ಬ್ಯಾಡ್ಮಿಂಟನ್ ಆಟ ಆರೋಗ್ಯ ರಕ್ಷಣೆಗಾಗಿ ಆಡಲಾಗುತ್ತಿದೆ. ಪ್ರಕಾಶ್ ಪಡುಕೋಣೆ, ಪುಲ್ಲೇಲ ಗೋಪಿಚಂದ್ ಅವರು ದೇಶದಲ್ಲೇ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಹಾಕಿದವರು. ಇತ್ತೀಚಿನ ವರ್ಷಗಳಲ್ಲಿ ಸೈನಾ, ಪಿವಿ ಸಿಂಧು ಒಲಿಂಪಿಕ್ನಲ್ಲಿ ಪದಕ ಗೆದ್ದು ದೇಶಕ್ಕೆ ಹೆಮ್ಮೆ ತಂದಿದ್ದಾರೆ ಎಂದು ಹೇಳಿದರು. ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ 2025 ನಡೆಯುತ್ತಿದ್ದು, ಇದು ಮಂಗಳೂರಿಗರಿಗೂ ಹೆಮ್ಮೆಯ ವಿಷಯವಾಗಿದೆ. ಟೂರ್ನಿಗೆ ಸುಮಾರು 450ಕ್ಕೂ ಅಧಿಕ ಮಂದಿ ಆಟಗಾರರು ನೋಂದಣಿ ಮಾಡಿಕೊಂಡಿದ್ದು, ಈ ಪೈಕಿ ಸುಮಾರು 48 ಕ್ರೀಡಾಪಟುಗಳು ವಿದೇಶದವರು. ಯುಎಸ್ಎ, ಯುಎಇ, ಇಂಗ್ಲೆಂಡ್, ಕೆನಡಾ, ಶ್ರೀಲಂಕಾ, ಬಾಂಗ್ಲಾದೇಶ, ಥೈಲ್ಯಾಂಡ್ ಸಹಿತ ಸುಮಾರು 12 ರಾಷ್ಟ್ರಗಳ ಕ್ರೀಡಾಪಟುಗಳು ಬ್ಯಾಡ್ಮಿಂಟನ್ ಟೂರ್ನಮೆಂಟ್ನಲ್ಲಿ ಆಡಲಿದ್ದಾರೆ. ನಾನು ಹೈಸ್ಕೂಲಲ್ಲಿ ಇದ್ದಾಗ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ. ನಾನು ಎಲ್ಲ ಆಟಗಳನ್ನು ಆಡ್ತಿದ್ದೆ. ಒಂದರಲ್ಲೂ ಕೂಡ ನಾನು ಪರಿಣಿತಿಯನ್ನು ಪಡ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಕಬಡ್ಡಿ ಆಡ್ತಿದ್ದೆ, ಫುಟ್ಬಾಲ್ ಆಡ್ತಿದ್ದೆ, ಬ್ಯಾಡ್ಮಿಂಟನ್ ಆಡ್ತಿದ್ದೆ. ಆಮೇಲೆ ಕ್ರೀಡೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ, ಆಟೋಟಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ದೆ. ಅದರಲ್ಲಿ ಒಂದರಲ್ಲೂ ಕೂಡ ಪರಿಣಿತಿ ಆಗಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲ ಆಟಗಳಲ್ಲೂ ಭಾಗವಹಿಸಿದೆ, ಆದರೆ ಒಂದು ಆಟದಲ್ಲೂ ಕೂಡ ಮುಂದೆ ಬರಲಿಲ್ಲ. ಜಿಲ್ಲಾ ಮಟ್ಟದಲ್ಲೂ ಬರಲಿಲ್ಲ, ರಾಜ್ಯ ಮಟ್ಟದಲ್ಲೂ ಬರಲಿಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಬರಲಿಲ್ಲ. ಈ ಬ್ಯಾಡ್ಮಿಂಟನ್ ಆಟ ಇದೆಯಲ್ಲ, ಸಾಮಾನ್ಯವಾಗಿ ಎಲ್ಲರೂ ಆಡೋದು ತಮ್ಮ ಆರೋಗ್ಯ ರಕ್ಷಣೆಗೋಸ್ಕರ ಆಡ್ತಾರೆ. ಬ್ಯಾಡ್ಮಿಂಟನ್ ಆಡೋದು ಆರೋಗ್ಯ ರಕ್ಷಣೆಗೆ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಪ್ರಕಾಶ್ ಪಡುಕೋಣೆ ಅಂತಕ್ಕಂಥವ್ರು ಇದ್ರು. ಪ್ರಕಾಶ್ ಪಡುಕೋಣೆ, ಆಮೇಲೆ ಪುಲ್ಲೇಲ ಗೋಪಿಚಂದ್ ಆಂಧ್ರದವರು ಅವರಿದ್ರು. ಅವರು ನಮ್ಮ ದೇಶದಲ್ಲಿ ಬ್ಯಾಡ್ಮಿಂಟನ್ಗೆ ಅಡಿಪಾಯ ಹಾಕೊಟ್ಟಂಥವ್ರು ಅವರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು. ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದ ಮೋಹನ್ ಬೋಳಂಗಡಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೆಯುತ್ತಿದೆ. ಇದು ಮಂಗಳೂರಿಗರಿಗೂ ಕೂಡ ಹೆಮ್ಮೆಯ ವಿಚಾರ. ಸರ್, ಮಂಗಳೂರಿನಲ್ಲಿ ಕ್ರೀಡೆಗೆ ಪ್ರೋತ್ಸಾಹಗಳು ಕಡಿಮೆ, ಸರಿಯಾದ ರೀತಿಯ ವ್ಯವಸ್ಥೆಗಳಿಲ್ಲ. ಯಾಕಂದ್ರೆ
ಕ್ರೀಡಾಂಗಣಗಳು ಮುಖ್ಯ ಆಗುತ್ತೆ. ಹೌದು. 2 ವರ್ಷದ ಹಿಂದೆ ಉರ್ವದಲ್ಲಿ ಸುಸಜ್ಜಿತವಾದಂತಹ ಇಂಡೋರ್ ಸ್ಟೇಡಿಯಂ ಮಾಡಿದ್ರು. ಆದ್ರೆ ಆ ಇಂಡೋರ್ ಸ್ಟೇಡಿಯಂ ಅನ್ನ ಸರಿಯಾಗಿ ಬಳಸ್ಕೊಳ್ಳಿಕ್ಕೆ ನಮ್ಮ ಕ್ರೀಡಾಪಟುಗಳಿಗೆ ಆಗ್ಲಿಲ್ಲ. ಕ್ರೀಡಾ ಮತ್ತು ಯೋಜನಾ ಸೇವಾ ಇಲಾಖೆ ಅಡಿಯಲ್ಲಿ ಬರುವಂತಹ ಕ್ರೀಡಾಂಗಣಗಳು ಅದನ್ನು ಸರಿಯಾಗಿ ಬಳಸಿಕೊಳ್ಳಿಕ್ಕೆ ಅವಕಾಶಗಳು ಕಡಿಮೆ. ಆದರೆ ಇಲ್ಲಿ ಆಟೋಟ ಸ್ಪರ್ಧೆಗಳಿಗೆ ಹಿಂದಿನಿಂದಲೂ ತುಂಬ ಮುತುವರ್ಜಿಯನ್ನು ವಹಿಸಲಾಗ್ತಾ ಇದೆ. ಆಳ್ವಾಸ್ನಲ್ಲಿ ಏಕಲವ್ಯ ಅಂತ ಹೇಳಿ ಒಂದು ಸಂಸ್ಥೆ ಇದೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಪ್ರೋತ್ಸಾಹ ಸಿಗ್ತಾ ಇದೆ. ಅವರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ಮಾಡಿದಂತ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಅಲ್ಲಿ ಆ ಪ್ರೋತ್ಸಾಹ ಇದೆ. ಅದರಿಂದಾಗಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಸರ್ಕಾರಿ ಮಟ್ಟದಲ್ಲಿ ಇಲ್ಲಾಂದ್ರೆ ಜಿಲ್ಲಾಡಳಿತ ಮಟ್ಟದಲ್ಲಿ ಕ್ರೀಡಾಳುಗಳಿಗೆ ಪ್ರೋತ್ಸಾಹ ಸಿಗ್ತಾ ಇದೆ. ನಿಮಗೆ ಒಂದು ಕ್ರೀಡಾಕೂಟ ಆಯೋಜನೆ ಆಗುವಾಗ, ಈಗ ಮಂಗಳೂರಲ್ಲಿ ಆಯೋಜನೆ ಆಗಿದೆ, ಸುಮಾರು 400 ಚಿಲ್ಲರೆ ಕ್ರೀಡಾಪಟುಗಳು ದೇಶ ವಿದೇಶಗಳಿಂದ ಬಂದಿದ್ದಾರೆ. ಅವರು ಬೇರೆ ಬೇರೆ ದೇಶಗಳಿಂದ ಬರುವಂತ ಸಂದರ್ಭದಲ್ಲಿ ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಆಯಾ ಸರ್ಕಾರಗಳು ಮತ್ತು ಆಯಾ ಬ್ಯಾಡ್ಮಿಂಟನ್ ತಂಡಗಳು, ಇಲಾಖೆಗಳು ಮಾಡ್ತವೆ. ಆದರೆ ಕರ್ನಾಟಕದ ದುರತ ಏನಂತ ಹೇಳಿದ್ರೆ, ಇಲ್ಲಿನ ಒಬ್ಬ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದ್ರೆ, ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದ್ರೆ, ಬೆಂಗಳೂರಿಗೆ ಹೋಗುವಂತದ್ದು, ಮೈಸೂರಿಗೆ ಹೋಗುವಂತ ಅನಿವಾರ್ಯತೆ ಬಂದ್ರೆ ಆತನಿಗೆ ಒಂದು ಬಸ್ ಫೇರ್, ಒಂದು ಖರ್ಚಿಗೆ ಏನು ಬೇಕು ಆ ಹಣವನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಕ್ರೀಡಾ ಇಲಾಖೆ ಇಲ್ಲ. ಆದ್ರಿಂದಾಗಿ ಹಲವು ಕ್ರೀಡಾಪಟುಗಳು ಅವಕಾಶವನ್ನ ಕೈ ಚೆಲ್ಲಿದ್ದಾರೆ. ವಂಚಿತರಾದಲ್ಲ, ಅವಕಾಶ ಸಿಕ್ಕಿದೆ. ಅವರು ಆರ್ಥಿಕ ಪರಿಸ್ಥಿತಿಯಿಂದಾಗಿ ಕೈ ಚೆಲ್ಲಿದಂತ ಪರಿಸ್ಥಿತಿಯಲ್ಲಿದೆ. ಅದರಿಂದಾಗಿ ನಮ್ಮಲ್ಲಿ ಕ್ರೀಡಾಕೂಟಗಳಿಗೆ, ಕ್ರೀಡಾಪಟುಗಳಿಗೆ ಪ್ರೋತ್ಸಾಹವನ್ನ ಸರ್ಕಾರ ಕೊಡಬೇಕು, ಆ ಇಲಾಖೆಯಿಂದ ಕೊಡಬೇಕು ಅಂತ ಹೇಳಿ ಕೆಲವು ವರ್ಷಗಳ ಹಿಂದೆ ಮಂಗಳೂರಿನೊಬ್ಬ ಯುವಕ ಯಾವುದೋ ಒಂದು ಕ್ರೀಡೆಯಲ್ಲಿ ವಿದೇಶಕ್ಕೆ ಹೋಗ್ಬೇಕಾಯ್ತು. ಅವನಿಗೆ ಫ್ಲೈಟ್ ಟಿಕೆಟು ಬೇರೆ ಅಲ್ಲಿನ ವ್ಯವಸ್ಥೆಗೆ ಬೇಕಾಗಿ ಏನು ಆ ಸಂಸ್ಥೆ ಇದೆ, ಆ ಕ್ರೀಡಾಕೂಟವನ್ನು ವ್ಯವಸ್ಥೆ ಮಾಡುವಂತ ಸಂಸ್ಥೆ, ಅವರು 40,000 ರೂಪಾಯಿ ಹಣ ಕಟ್ಲಿಕ್ಕೆ ಹೇಳಿದ್ರು. ಇವತ್ತು ದಿನಗೂಲಿನ ಕೆಲಸ ಮಾಡ್ತಿರುವಂತ ಒಬ್ಬ ಕ್ರೀಡಾಪಟು. ಅವನು ಸಂಬಂಧಪಟ್ಟವರನ್ನು ಹೋಗಿ ಮಾತಾಡಿಸಿದ. ಅವ್ರು ಹೇಳಿದ್ರು, ನಮ್ಮ ಹತ್ರ ಅನುದಾನ ಇಲ್ಲ, ನಿಮಗೆ ಬೇಕಾದ್ರೆ ನೀವು ಖರ್ಚು ಮಾಡಿಕೊಂಡು ಹೋಗ್ಬೇಕು. ವಿದೇಶಕ್ಕೆ ಅದೇ ಸಿಂಗಾಪುರವೋ ಕೌಲಾಲಂಪುರ ಏನೋ ಅದಲ್ಲಿ ಕ್ರೀಡಾಕೂಟ ಇತ್ತದ್ದು. ಅಲ್ಲಿ ಹೋಗಿ ಪ್ರಶಸ್ತಿ ಪಡ್ಕೊಂಡು ಬಂದ್ರೆ ಅದು ರಾಷ್ಟ್ರಕ್ಕೆ ಹೆಮ್ಮೆ ಅಂತ ಹೇಳ್ತೇವೆ ನಾವು. ಆದ್ರೆ ಅಲ್ಲಿಗೆ ಅವರನ್ನು ಕಳಿಸ್ಬೇಕಲ್ಲ, ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಯಾರು ಇಲ್ಲ. ಆ ಸಂದರ್ಭದಲ್ಲಿ ಒಂದು ಇಬ್ರು ಉದ್ಯಮಿಗಳ ಹತ್ರ ಕಾಡಿ ಬೇಡಿ ಅವರಿಗೆ ಹಣಕಾಸಿನ ನೆರವು ಒದಗಿಸಿತ್ತು. ಆ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಹೋಗುವಾಗ ಅವ್ರು ಹೇಳ್ತಾರೆ, ಅದು ದೊಡ್ಡ ಸಮುದಾಯದ ಒಬ್ಬ ಹುಡುಗ, ಆ ಸಮುದಾಯದಲ್ಲಿ ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳೆಲ್ಲ ಇದ್ದಾರೆ, ಅವರೇನು ಸಹಾಯ ಮಾಡುವುದಿಲ್ಲ ಅಂತ ಕೇಳ್ತಾರೆ. ವಿಷಯ ಇದು. ಅದರಿಂದಾಗಿ ಕ್ರೀಡಾಪಟುಗಳಿಗೆ ಇರುವಂತಹ ಅನುಕೂಲಗಳು ಸರ್ಕಾರಿ ಮಟ್ಟದಲ್ಲೇ ಆದ್ರೆ ಅದು ಉತ್ತಮ ಕ್ರೀಡೆಗೆ ಒಂದು ಪ್ರೋತ್ಸಾಹ ಸಿಕ್ಕಿದಾಗೆ ಆಗ್ತದೆ. ಈಗ ನಮ್ಮ ಜೊತೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಸಂತೋಷ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಸರ್, ಮಂಗಳೂರಿನಲ್ಲಿ ಇದೆ ಮೊದಲ ಬಾರಿಗೆ ಏನು ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ ಸರ್, ಈ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಇದು ದಕ್ಷಿಣ ಕನ್ನಡದಲ್ಲಿ ಅಲ್ಲ, ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಆಗುದು ಮೇಡಮ್. ಇದು ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಕರ್ನಾಟಕದಲ್ಲೇ ಫಸ್ಟ್ ಟೈಮ್ ಆಗುದು. ಆದ್ರಿಂದ ಇದೊಂದು ದೊಡ್ಡ ನಮ್ಗೆ ಒಂದು ದಕ್ಷಿಣ ಕನ್ನಡ ಸಿಕ್ಕಿದ ಒಂದು ಭಾಗ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಇದು ಬೇರೆ ಗುವಾಹಟಿಯಲ್ಲಿ ಆಗ್ತಿತ್ತು ಈ ಮೊದಲು. ನಮ್ಗೆ ಕರ್ನಾಟಕ ಇಷ್ಟೋರಿಗೆ ಸಿಕ್ಕಿರ್ಲಿಲ್ಲ. ನಮಗೆ ಇಲ್ಲಿ ಅಂತಾರಾಷ್ಟ್ರೀಯ ಫೆಸಿಲಿಟೀಸ್ ಬಂದ ಮೇಲೆ ಈಗ ಇಂಡೋರ್ ಸ್ಟೇಡಿಯಂ ಏನಾಗಿದೆ ಅದು ಒಂದು ಮುಖ್ಯ ಕಾರಣ ಆಗಿದೆ. ಯಾಕಂದ್ರೆ ನಮ್ಗೆ
ಇನ್ಫ್ರಾಸ್ಟ್ರಕ್ಚರ್ ಇರ್ಲಿಲ್ಲ ಮೊದ್ಲು. ನಮ್ಗೆ ಯಾವ ಕೇಳುವ ಹಕ್ಕು ಇರ್ಲಿಲ್ಲ ಆ ಟೈಮ್. ಯಾಕೆಂದ್ರೆ ಈ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಗೆ ಫೆಸಿಲಿಟೀಸ್ ಏನ್ ಬೇಕು ಅದು ಮಂಗಳೂರಿನಲ್ಲಿ ಇರ್ಲಿಲ್ಲ. ಈಗ ನಮ್ಗೆ ಅದು ಒದಗಿ ಬಂದಿದೆ. ಅದರಿಂದ ಇದೊಂದು ದೊಡ್ಡ ರೀತಿಯ ಟೂರ್ನಮೆಂಟ್ ನಮಗೆ ಸಿಕ್ಲಿಕ್ಕೆ ಅವಕಾಶ ಆಗಿದೆ. ಸರ್, ಇವಾಗ ವಿದೇಶದಿಂದ ಕೂಡ ಕ್ರೀಡಾಪಟುಗಳು ಮಂಗಳೂರಿಗೆ ಈಗಾಗಲೇ ಆಗಮಿಸಿದ್ದಾರೆ ಸರ್. ಹೌದು. ಯಾವೆಲ್ಲ ದೇಶದಿಂದ ಬಂದಿದ್ದಾರೆ ಅಂತ? ಮೇಡಮ್, ಇದು ಇಲ್ಲಿಂದ ಅಮೆರಿಕದಿಂದ ಬಂದಿದ್ದಾರೆ, ಮತ್ತು ಅಮೆರಿಕದಿಂದ 2 ಪ್ಲೇಯರ್ ಬಂದಿದ್ದಾರೆ. ಮತ್ತೆ ರಷ್ಯಾ, ಮತ್ತೆ ಇಂಡೋನೇಷ್ಯಾ, ಹಾಂಗ್ಕಾಂಗ್, ಮತ್ತೆ ಶ್ರೀಲಂಕಾ, ಮತ್ತೆ ಕೆನಡಾ, ಹಾಗೆ ಸಿಂಗಾಪುರ್, ಮತ್ತೆ ತೈವಾನ್, ಹಾಗೆ 12 ಕಂಟ್ರಿ, ಭಾರತ ಸೇರಿ 12 ಕಂಟ್ರಿಗಳು ಕ್ರೀಡಾಪಟುಗಳು ಬಂದಿದ್ದಾರೆ ಮೇಡಮ್. ಸರ್, ಇವಾಗ ಏನು ಏಕಕಾಲಕ್ಕೆ 8 ಏನು ಸ್ಟೇಡಿಯಂ ಅಂಗಣದಲ್ಲಿ ಈ ಒಂದು ಸ್ಪರ್ಧೆ ನಡೀತಾ ಇರುವಂತದ್ದು ಸರ್? ಹೌದು. ಅದು ಈಗ ಯಾಕಂದ್ರೆ ಈ ಕ್ವಾಲಿಫೈಯಿಂಗ್ ರೌಂಡ್ ಅಂದ್ರೆ ಉಂಟು ಅದರಲ್ಲಿ ಈಗ 8 ಕೋರ್ಟ್ ಅಲ್ಲಿ ನಡೀತಾ ಉಂಟು. ಮೇಲೆ 3rd ಫ್ಲೋರ್ ಅಲ್ಲಿ 4 ಕೋರ್ಟ್ ಅಲ್ಲಿ, ಮತ್ತೆ ಕೆಳಗೆ ಗ್ರೌಂಡ್ ಫ್ಲೋರ್ ಅಲ್ಲಿ 4 ಕೋರ್ಟ್ ಅಲ್ಲಿ, ಒಟ್ಟಿಗೆ 8 ಕೋರ್ಟ್ ಅಲ್ಲಿ ನಡೀತದೆ ಕ್ವಾಲಿಫೈಯಿಂಗ್ ರೌಂಡ್. ಕ್ವಾಲಿಫೈಯಿಂಗ್ ರೌಂಡ್ ಆದ್ಮೇಲೆ ಕ್ವಾರ್ಟರ್ ಫೈನಲ್ ಬರ್ತದೆ, ಸೆಮಿಫೈನಲ್ ಬರ್ತದೆ, ಆಮೇಲೆ ಕೋರ್ಟ್ ಕಮ್ಮಿ ಆಗ್ತಾ ಬರ್ತದೆ. ಲಾಸ್ಟ್ 2 ಕೋರ್ಟ್ ಅಲ್ಲಿ ಇರ್ತದೆ. ಆಮೇಲೆ ಲಾಸ್ಟ್ ದಿವಸ ಫೈನಲ್, ಸಂಡೇ ಫೈನಲ್ ಇದೆ, ಅದು 1 ಕೋರ್ಟ್ ಅಲ್ಲಿ ಮಾತ್ರ ನಡೀತದೆ. ಸರ್, ಇವಾಗ ಕ್ರೀಡಾಪಟುಗಳಿಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನೆಲ್ಲ ಕಲ್ಪಿಸಿದ್ದೀರಾ ಅಂತ? ಕ್ರೀಡಾಪಟುಗೆ ನಾವು ಇಲ್ಲಿ ಏರ್ಪೋರ್ಟ್ ಇಂದ ನಾವು ವೆಲ್ಕಮ್ ಡೆಸ್ಕ್ ಹಾಕಿದ್ದೇವೆ. ಅಲ್ಲಿಂದ ನಾವು ಹಿಡ್ಕೊಂಡು ಅವರಿಗೆ ಏನು ಬೇಕು, ಅವರಿಗೆ ಇದು ಮಾರ್ಗದರ್ಶನ ಏನ್ ಬೇಕು ಅಲ್ಲಿಂದ. ಮತ್ತೆ ನಾವು ಅವರಿಗೆ ಫಾರಿನ್ ಪ್ಲೇಯರ್ಸ್ಗೆ ರೂಮಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಸ್ಟಾರ್ ಹೋಟೆಲ್, ಪಂಚತಾರ ಹೋಟೆಲ್ಗಳಲ್ಲಿ ರೂಮಿನ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಹಾಗೆ ಅಫಿಷಿಯಲ್ಸ್ ಇದ್ದಾರೆ, ಹಾಗೆ ಮ್ಯಾಚ್ ರೆಫ್ರಿ ಇದ್ದಾರೆ. ಅವರು ಮಾಲ್ಡೀವ್ಸ್ ನವರು ಮ್ಯಾಚ್ ರೆಫ್ರಿ 2 ಇದ್ದಾರೆ. ಅವರಿಗೆಲ್ಲ ಊಟದ ವ್ಯವಸ್ಥೆ, ಮತ್ತು ಬೆಳಗ್ಗೆ ಟೀ, ಮಧ್ಯಾಹ್ನ ಊಟದ ವ್ಯವಸ್ಥೆ, ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದೆ. ಮತ್ತೆ ಬೆಳಗ್ಗೆಯಿಂದ ಸಂಜೆವರೆಗೆ ಚಹಾ, ಕಾಫಿ, ತಿಂಡಿ ಏನು ಇದೆ ಅವರಿಗೆ ನಾವು ಫ್ರೀ ಆಗಿ ನೀಡ್ತಿದ್ದೇವೆ. ಸರಿ ಸರ್, ಓಕೆ, ಥ್ಯಾಂಕ್ ಯು ಮಾಹಿತಿ ನೀಡಿದ್ದಕ್ಕಾಗಿ. ಥ್ಯಾಂಕ್ ಯು ಸೋ ಮಚ್. ಸರ್, ಏನು ಕ್ರೀಡಾಪಟುಗಳಿಗೆ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನು ಕೂಡ ಏನೋ ಮಾಡಲಾಗಿದೆ ಸರ್. ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟ ಆಗಿರುತ್ತದೆ. ಅಲ್ಲಿ ಭಾಗವಹಿಸುವಂತಹ ಕ್ರೀಡಾಪಟುಗಳು ಆ ದರ್ಜೆಯ ಕ್ರೀಡಾಪಟುಗಳೇ ಆಗಿರುವುದರಿಂದ ಅವರಿಗೆ ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಲೇಬೇಕು. ಮಾಡದೇ ಇದ್ದಲ್ಲಿ ಏನಾದರೂ ಏರುಪೇರು ಆದಲ್ಲಿ ಅದು ದೇಶದ ಮಾನವನ್ನು ವಿದೇಶದಲ್ಲಿ ಹರಾಜಾಕುವಂತ ಕೆಲಸ ಬರ್ತದೆ. ಅದಕ್ಕಾಗಿ ಇಂತಹ ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡುವಂತಹ ಸ್ಥಳೀಯ ಸಂಸ್ಥೆ, ಅಂದರೆ ಈಗ ದಕ್ಷಿಣ ಕನ್ನಡ ಜಿಲ್ಲಾ ಬ್ಯಾಡ್ಮಿಂಟನ್ ಸಂಸ್ಥೆ ಅಧ್ಯಕ್ಷರು ಸಂತೋಷ್ ಕುಮಾರ್, ಅವರು ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದರಿಂದ ಪ್ರತಿಯೊಂದನ್ನು ಕೂಲಂಕಷವಾಗಿ ಅದನ್ನು ನೋಡ್ಬೇಕಾಗತ್ತೆ, ಪ್ರತಿಯೊಂದು ವ್ಯವಸ್ಥೆಯನ್ನು ಮಾಡಲೇಬೇಕಾಗತ್ತೆ, ಅದು ಅನಿವಾರ್ಯ ಸಹ. ಆದ್ರೆ ಇಂತಹ ಕ್ರೀಡಾಕೂಟಗಳನ್ನ ಸಂಘಟಿಸುವ ಮೂಲಕ ಇತರ ಕ್ರೀಡೆಗಳನ್ನು ಸಹ ಆ ಇಂಡೋರ್ ಸ್ಟೇಡಿಯಂನಲ್ಲಿ ಸಂಘಟಿಸುವ ಮೂಲಕ ಇಲ್ಲಿ ಕ್ರೀಡೆಗೆ ವಿಶೇಷವಾದಂತ ಪ್ರೋತ್ಸಾಹವನ್ನ ಆಯಾ ಸಂಸ್ಥೆಗಳು, ಯಾಕಂದ್ರೆ ಬ್ಯಾಡ್ಮಿಂಟನ್ಗೆ ಹೇಗೆ ಒಂದು ಸಂಸ್ಥೆ ಇದೆ, ಅದೇ ರೀತಿ ಕಬಡ್ಡಿಗೆ ಇಲ್ಲೊಂದು ಸಂಸ್ಥೆ ಇದೆ, ಕ್ರಿಕೆಟ್ಗೆ ಒಂದು ಸಂಸ್ಥೆ ಇದೆ, ಫುಟ್ಬಾಲಿಗೆ ಒಂದು ಸಂಸ್ಥೆ ಇದೆ. ಇಲ್ಲಿ ನಿರಂತರವಾಗಿ ನಮ್ಗೆ ಸಿಗುವುದೇನದು ನೆಹರು ಮೈದಾನದಲ್ಲಿ ಫುಟ್ಬಾಲ್ ಆಗ್ತಾ ಇರ್ತದೆ, ಅದೇ ರೀತಿ ಕ್ರಿಕೆಟ್ ಆಗ್ತಾ ಇರ್ತದೆ. ಬೇರೆ ಕ್ರೀಡೆಗಳಿಗೆ ಇಲ್ಲಿ ಅಷ್ಟೊಂದು ಅವಕಾಶಗಳು ಇಲ್ಲ. ಹಿಂದೆ ಎಲ್ಲ ಅಲ್ಲಲ್ಲಿ ಕೆಲವೊಂದು ಸಂಘ ಸಂಸ್ಥೆಗಳು ವಾಲಿಬಾಲ್ ಕ್ರೀಡಾಕೂಟವನ್ನ ಆಯೋಜನೆ ಮಾಡ್ತಾ ಇದ್ದವು. ಆಗ ರಾಜ್ಯ ಮಟ್ಟದ ವಾಲಿಬಾಲ್ ಪ್ರದರ್ಶನಗಳೆಲ್ಲ ಆಗ್ತಾ ಇತ್ತು. ಆಗ ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಕ್ರೀಡಾಪಟುಗಳು ಮಂಗಳೂರಿಗೆ ಬಂದು ತನ್ನ ಪ್ರದರ್ಶನ ನೀಡ್ತಾ ಇದ್ರು. ಆದ್ರೆ ಇಲ್ಲಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಟ್ಟಿಗೆ ಇಲ್ಲಿ ಒಂದು ಕ್ರೀಡಾಪಟುಗಳನ್ನು ರೂಪಿಸುವಂತಹ ವ್ಯವಸ್ಥೆಗಳು ಇರ್ಲಿಲ್ಲ. ಅಂತಹ ವ್ಯವಸ್ಥೆಗಳು ಇನ್ನು ಮುಂದಕ್ಕೆ ಬರಬೇಕು. ಅಂದ್ರೆ ತರಬೇತಿ ನೀಡುವವರು ಅಗತ್ಯ ಇದೆ, ತರಬೇತಿ ನೀಡುವವರು ಅಗತ್ಯ ಇದೆ. ಯಾಕಂದ್ರೆ ಈಗ ನಮ್ಮ ಈಜುಪಟುಗಳು ಅಂತ ಹೇಳುದು, ಅಂತಾರಾಷ್ಟ್ರೀಯ ಮಟ್ಟದ ಈಜು ಕೊಳಗಳ ನಿರ್ಮಾಣವಾಗಿದೆ. ಆ ಈಜುಕೊಳಗಳಲ್ಲಿ ಸೂಕ್ತವಾದ ತರಬೇತಿ ವ್ಯವಸ್ಥೆ, ಸಣ್ಣ ಸಣ್ಣ ಮಕ್ಕಳಿಗೆ ತರಬೇತಿ ಕೊಡುವಂತ ವ್ಯವಸ್ಥೆಗಳಾಗಬೇಕು. ಅವರನ್ನು ರಾಷ್ಟ್ರೀಯ ಮಟ್ಟಕ್ಕೆ ಇಲ್ಲದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆಸುವಂತಹ ವ್ಯವಸ್ಥೆಗಳು ಆಗ್ಬೇಕು. ಸರಿಯಾದ ಪ್ರೋತ್ಸಾಹ ಇದ್ರೆ ಅವರೇ ಒಬ್ಬ ಕ್ರೀಡಾಪಟು, ಗ್ರಾಮೀಣ ಭಾಗದಿಂದ ಬಂದ ಕ್ರೀಡಾಪಟು ನೀವು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಹೋಗ್ಬೋದು. ಅದರಿಂದಾಗಿ ಅವರಿಗೆ ಸೂಕ್ತವಾದ ತರಬೇತಿ
ಅಗತ್ಯ ಇರ್ತದೆ. ಆ ತರಬೇತಿ ಕೊಡುವವರು ಸಹ ಅದೇ ಮಟ್ಟದಲ್ಲಿ ಇರಬೇಕು. ನಿಮ್ಗೆ ಈಗ ಆಳ್ವಾಸಿನಲ್ಲಿ ಕ್ರೀಡಾಪಟುಗಳಿಗೆ ನೀಡುತ್ತಿರುವಂತ ಪ್ರೋತ್ಸಾಹ, ಅಲ್ಲಿ ನೀಡುತ್ತಿರುವಂತ ತರಬೇತಿ, ಇದು ಎಲ್ಲವೂ ಆ ಶಾಲೆಯ ವಾತಾವರಣದಲ್ಲಿ ಅವ್ರು ಬೆಳೆದು ಬಂದಿರ್ತಾರೆ. ಆ ಶಾಲೆಯ ಹೆಸರನ್ನು, ಹಿರಿಮೆಯನ್ನ ರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೋಗ್ತಾರೆ. ಅದೇ ರೀತಿ ಅದೇ ಕ್ರೀಡಾಪಟುಗಳು ರಾಜ್ಯ ತಂಡಕ್ಕೆ ಆಯ್ಕೆಯಾಗಿ ರಾಷ್ಟ್ರೀಯ ತಂಡವನ್ನು ರಾಷ್ಟ್ರೀಯ ತಂಡಕ್ಕೆ ಆಯ್ಕೆ ಆಗುವಂತಹ ಸಂದರ್ಭ ಬಂದರೆ ಕ್ರೀಡೆಗೆ ಕೊಟ್ಟ ಪ್ರೋತ್ಸಾಹಕ್ಕೆ ಫಲ ಅಂತ ಹೇಳ್ತೇವೆ. ಆ ರೀತಿಯ ವ್ಯವಸ್ಥೆ ಆಗಬೇಕು. ಈಗ ಉರ್ವದಲ್ಲಿ ಈಗ ಇಂಡೋರ್ ಸ್ಟೇಡಿಯಂ ಆಗಿದೆ, 2 ವರ್ಷ ಆಯ್ತು. ಸರಿಯಾದ ರೀತಿಯಲ್ಲಿ ಆ ಸ್ಟೇಡಿಯಂ ಅನ್ನು ನಾವು ಬಳಸ್ಕೊಳ್ಳಿಲ್ಲ ಅಂತ ಆಗತ್ತೆ. ಯಾಕಂತ ಹೇಳಿ ವಾಸ್ತವವಾಗಿ ಈಗ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೀಡಾಕೂಟ ಆಗುವುದರಿಂದ ಉರ್ವದ ಇಂಡೋರ್ ಸ್ಟೇಡಿಯಂನ ವಿಷಯ ಗೊತ್ತಾದ್ದೇ ಹೊರತು ಬೇರೆ ವಿಚಾರದಲ್ಲಿ ಗೊತ್ತಾಗ್ಲಿಲ್ಲ. ಅಲ್ಲಿ ಏನು ಚಟುವಟಿಕೆಗಳು ನಡೀತಿದೆ, ಏನು ಕ್ರೀಡಾಕೂಟಗಳು ನಡೀತಿದೆ, ಯಾವ್ಯಾವ ಆಟಗಳು ಅಲ್ಲಿ ಕಬಡ್ಡಿ ಗ್ರೌಂಡ್ ಇದೆ, ಅಲ್ಲಿ ವಾಲಿಬಾಲ್ ಗ್ರೌಂಡ್ ಇರಬೇಕು ಕಾಣ್ತದೆ. ಆ ರೀತಿಯಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಆದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ಲ. ಬಳಸ್ಕೊಳ್ಲಿಕ್ಕಾದ್ರೆ ಕೆಲವೊಂದು ನೀತಿ ನಿಯಮಗಳಿರ್ತವೆ. ಒಟ್ಟಾರೆಯಾಗಿ ಒಂದು ಗ್ರೌಂಡ್ ಅನ್ನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗುದಿಲ್ಲ. ಅದರ ವ್ಯವಸ್ಥೆಯನ್ನು ಸಹ ನೋಡ್ಬೇಕಾಗತ್ತೆ. ಆಯೋಜನೆ ಮಾಡ್ಬೇಕಂದ್ರೆ ಅದರ ವ್ಯವಸ್ಥೆಯಲ್ಲಿ ಯಾವ ರೀತಿ ಇದೆ ಅಂತ ನೋಡ್ಬೇಕಾಗತ್ತೆ. ಅದರಿಂದಾಗಿ ಅದಕ್ಕೆ ಸರಿಯಾದ ಪ್ರೋತ್ಸಾಹ ಸಿಗ್ತಾ ಇಲ್ಲ. ಈಗ ಕಬಡ್ಡಿ ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಜನಪ್ರಿಯ ಕ್ರೀಡೆ ಆಗಿದೆ. ಈಗ ಪ್ರೋ ಕಬಡ್ಡಿ ಎಲ್ಲ ನಡೀತಾ ಇರೋದ್ರಿಂದ ಆದಷ್ಟು ಯುವ ಜನರನ್ನು ಗ್ರಾಮೀಣ ಕ್ರೀಡೆಯಾಗಿತ್ತು. ಅದು ಸಾಮಾನ್ಯವಾಗಿ ಗ್ರಾಮೀಣ ಕ್ರೀಡೆ ಆಗಿತ್ತು. ಅದು ಈಗ ರಾಷ್ಟ್ರೀಯ ಮಟ್ಟದಲ್ಲಿ ಪ್ರೋ ಕಬಡ್ಡಿ ಎಲ್ಲ ಆಗ್ತಾ ಇರುತ್ತೆ. ಅದೀಗ ರಾಷ್ಟ್ರೀಯ ಕ್ರೀಡೆಯಾಗಿ ಈಗ ಅದನ್ನು ನೋಡಿ ಬೇರೆ ವಿದೇಶದವರಿಗೆ ಕಬಡ್ಡಿ ಅಂದ್ರೆ ಏನಂತ ಗೊತ್ತಿಲ್ಲ. ಅವರು ಅದನ್ನು ವಾಚ್ ಮಾಡ್ತಾ ಇರ್ತಾರೆ. ಆ ಕ್ರೀಡೆಯನ್ನು ಇಲ್ಲಿಗೆ ತಂದ್ರೆ ಇಲ್ಲಿ ಅವರಿಗೆ ದೈಹಿಕ ಕಸರತ್ತು, ದೈಹಿಕ ಕಸರತ್ತು ಮತ್ತೆ ಚಾಕಚಕ್ಯತೆ ಇದೆಲ್ಲ ಕ್ರೀಡೆಯಲ್ಲಿ ಒಳಗೊಂಡಿರುವಂತದ್ದು. ಅಂತ ಕ್ರೀಡೆಯನ್ನ ನಾವು ಪ್ರೋತ್ಸಾಹಿಸ್ಬೇಕು. ಈಗ ಕಬಡ್ಡಿ ಅಸೋಸಿಯೇಷನ್ ಇದೆ, ಅವರು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಂಘ ಸಂಸ್ಥೆಗಳು ಮಾಡುವಂತಹ ಟೂರ್ನಮೆಂಟ್ಗಳಿಗೆ, ಕ್ರೀಡಾಕೂಟಗಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರಿಗೆ ಮ್ಯಾಟ್ ಸಪ್ಲೈ ಮಾಡ್ತಾ ಇದ್ದಾರೆ, ಅವರಿಗೆ ರೆಫ್ರಿಗಳನ್ನು ಕೊಡ್ತಾ ಇದ್ದಾರೆ, ಅವರಿಗೆ ಕೋಚ್ಗಳನ್ನು ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಮಾಡ್ತಾರೆ. ಅದು ಎಲ್ಲ ಪ್ರೋತ್ಸಾಹ. ಅಂತ ಪ್ರೋತ್ಸಾಹ ಇಲ್ಲದೆ ಇದ್ರೆ ಗ್ರಾಮೀಣ ಭಾಗದಲ್ಲಿ ಅಂತ ಕ್ರೀಡಾಕೂಟಗಳನ್ನು ಸಂಘಟಿಸಲಿಕ್ಕೆ ಕಷ್ಟ ಆಗತ್ತೆ. ಅದನ್ನು ಮಾಡ್ಲಿಕ್ಕೆ ಬರಲ್ಲ. ಒಂದು ಮ್ಯಾಟ್ ಕಬಡ್ಡಿ ಅಂತ ಹೇಳಿದ ಕೂಡಲೇ ಆ ಮ್ಯಾಟಿಗೆ ಇಷ್ಟೊಂದು ಖರ್ಚಿರ್ತದೆ. ಅದನ್ನು ಜಿಲ್ಲಾ ಮಟ್ಟದ ಸಂಘಟನೆ ಒದಗಿಸಿಕೊಡುವಂತ ಸಂದರ್ಭದಲ್ಲಿ ಅದು ಅನುಕೂಲ ಆಗುತ್ತೆ. ಅದರಿಂದ ಒಂದು ಕ್ರೀಡೆಗೆ ಇರುತ್ತೆ. ಆ ಕ್ರೀಡೆಯಲ್ಲಿ ಎಷ್ಟು ಮಂದಿ ಭಾಗವಹಿಸ್ತಾರ ಅಂತವರನ್ನ ಆಯ್ಕೆ ಸಮಿತಿಯವರು ರಾಜ್ಯ ಮಟ್ಟದ ಟೀಮಿಗೆ ಸೆಲೆಕ್ಷನ್ ಆಗ್ತಾರೆ. ರಾಜ್ಯ ಮಟ್ಟದಲ್ಲಿ ಆಯ್ಕೆ ಆದವರು ಅವರು ರಾಷ್ಟ್ರೀಯ ಮಟ್ಟದ ಟೀಮಿಗೆ ಸೆಲೆಕ್ಟ್ ಆಗ್ತಾರೆ. ಈಗ ಪ್ರೋ ಕಬಡ್ಡಿಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ 2-3 ಮಂದಿ ರಾಜ್ಯದ ಕ್ರೀಡಾಪಟುಗಳು ಆಯ್ಕೆಯಾಗಿ ಬೇರೆ ಬೇರೆ ತಂಡಗಳಲ್ಲಿ ಆಡ್ತಾ ಇದ್ದಾರೆ. ಅದರಿಂದಾಗಿ ಅಂತ ಕ್ರೀಡಾಪಟುಗಳನ್ನು ನಾವು ಇಲ್ಲಿ ಬೆಳೆಸಿದ್ದೇವೆ. ಈ ಹಿಂದೆ ಕಬಡ್ಡಿಯಲ್ಲಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಜಾಜ್ ಸ್ಪೋರ್ಟ್ಸ್ ಕ್ಲಬ್ ಅಂತ ಇತ್ತು ಕರ್ನಾಟಕದಲ್ಲಿ. ಆ ಸ್ಪೋರ್ಟ್ಸ್ ಕ್ಲಬ್ ನಲ್ಲಿ ರಾಷ್ಟ್ರೀಯ ಮಟ್ಟದ ಆಟಗಾರರೆಲ್ಲ ಸ್ಪೋರ್ಟ್ಸ್ ಕ್ಲಬ್ ಇಂದ ಬಂದಿದ್ರು. ಅದರಿಂದಾಗಿ ಒಂದು ಪ್ರೋತ್ಸಾಹ ಇದ್ರೆ, ವ್ಯವಸ್ಥೆಗಳಿದ್ರೆ ಎಂತ ಕ್ರೀಡಾಪಟುಗಳನ್ನು ಸಹ ನಾವು ಸೃಷ್ಟಿ ಮಾಡಬಹುದು. ಉತ್ತೇಜನ ಬೇಕು. ಇಲ್ಲ ಇದ್ರೆ ಅವರನ್ನ ಡಿಗ್ರೇಡ್ ಮಾಡುವಂತದ್ದು, ಅವ್ರಿಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸದೇ ಇರುವುದು. ಒಂದು ಕಡೆಗೆ ಕ್ರೀಡಾಕೂಟಕ್ಕೆ ಹೋಗ್ಬೇಕಾದ್ರೆ ಅದರ ಖರ್ಚು ವೆಚ್ಚಗಳು ಅದನ್ನು ಮನೆಯವರೇ ಭರಿಸಬೇಕಂತ ಹೇಳುವುದು ಈ ರೀತಿಯಾಗಿರ್ತದೆ. ಇದೇನು ರಿಯಾಲಿಟಿ ಶೋ ಏನಲ್ಲ. ರಿಯಾಲಿಟಿ ಶೋಗೆ ಹೋಗುವಾಗ ಏನಾದ್ರೂ ಖರ್ಚು ಮಾಡಿ ಹೋದ್ರೆ ಅಲ್ಲಿ ಅವ್ರ ಖರ್ಚಿಗೆ ಕೊಡ್ತಾರಂತಿಲ್ಲ. ಇದು ಕ್ರೀಡಾಕೂಟ ಅಂದ್ರೆ ರಿಯಾಲಿಟಿ ಶೋ ಅಲ್ಲ, ಇದು ವಾಸ್ತವ ಕ್ರೀಡಾಕೂಟಗಳು. ಇದರಲ್ಲಿ ಜಾಣ್ಮೆ ಇರ್ತದೆ, ದೈಹಿಕ ಕಸರತ್ತು ಇರ್ತದೆ, ಎಲ್ಲವೂ ಇರ್ತದೆ. ಅದನ್ನು ಬೆಳೆಸುವಂತ ಕೆಲಸವನ್ನು ಸಂಘ ಸಂಸ್ಥೆಗಳು ಮಾಡಬೇಕಾಗ್ತದೆ. ಸರ್, ಇವಾಗ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಟೂರ್ನಮೆಂಟ್ಗೆ ಚಾಲನೆಯನ್ನ ನೀಡಿದ್ದಾರೆ. ಅವಾಗ ಅವರು ಹೇಳಿದ್ರು ಒಲಿಂಪಿಕ್ಸ್ ಕ್ರೀಡೆಗೆ ಕೂಡ ನಾವು ಪ್ರೋತ್ಸಾಹವನ್ನ ನೀಡುತ್ತೇವೆ ಅಂತ. ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿದ್ದಾರೆ.
ಉದ್ಘಾಟನೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದು ಭರವಸೆಗಳು ನೀಡಿದ್ದಾರೆ. ಹಾ. ಆದರೆ ಸರ್ಕಾರದ ಕ್ರೀಡಾ ಇಲಾಖೆ ಅದಕ್ಕೆ ಮುತುವರ್ಜಿಯನ್ನು ವಹಿಸಬೇಕು. ಹಾ. ನಮ್ಮಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವ ಯಾವ ಕ್ರೀಡಾಪಟುಗಳು ಇದ್ದಾರೆ ಎನ್ನುವುದನ್ನು ಆಯಾ ಜಿಲ್ಲೆಯ ಯೋಜನಾ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳೊಂದಿಗೆ ನೋಡಿಕೊಂಡು ಅವರನ್ನು ಗುರುತಿಸಬೇಕು. ಗುರುತಿಸಿ ಅವರಿಗೆ ಎಲ್ಲಿ ಸೂಕ್ತ ತರಬೇತಿ ಕೊಡಬೇಕು ಎನ್ನುವುದನ್ನು ನಿರ್ಧಾರ ಮಾಡಬೇಕು. ಮತ್ತೆ ಅವರಿಗೆ ತರಬೇತಿಯನ್ನು ಕೊಡಬೇಕು. ಈಗ ಮಂಗಳೂರಲ್ಲಿ ಕ್ರೀಡಾ ವಸತಿ ನಿಲಯ ಅಂತ ಇದೆ. ನಮ್ಮ ಲಾಲ್ಬಾಗ್ ಅಲ್ಲಿ ವಸತಿ ನಿಲಯದಲ್ಲಿ ಅವರನ್ನು ಉಳ್ಕೊಂಡು ಅಲ್ಲಿ ಪಕ್ಕದಲ್ಲಿ ಗ್ರೌಂಡ್ ಇದೆ, ಅವರಿಗೆ ತರಬೇತಿ ಕೊಡಲಾಗ್ತದೆ. ಕೆಲವು ದಿನಗಳ ಹಿಂದೆ ಅದೇ ವಸತಿ ನಿಲಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಅಲ್ಲಿ ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಒಬ್ಬ ಕ್ರೀಡಾಪಟುವಿಗೆ ಇಷ್ಟೇ ತೂಕದ ಆಹಾರ ಕೊಡಬೇಕು, ಇಷ್ಟು ಖರ್ಚು ಮಾಡಬೇಕು ಎನ್ನುವಂಥದ್ದೆಲ್ಲ ಲಿಸ್ಟ್ ಇದೆ. ಅಷ್ಟು ಹಣ ರಾಜ್ಯ ಸರ್ಕಾರದಿಂದ ಸ್ಯಾಂಕ್ಷನ್ ಆಗ್ತದೆ. ಆದ್ರೆ ಇಲ್ಲಿ ಕ್ರೀಡಾಪಟುಗಳಿಂದ ಕೊಡುವುದಕ್ಕಿಂತ ಜಾಸ್ತಿ ಅಧಿಕಾರಿಗಳು ತಿಂತಾರೆ. ಅದಕ್ಕಾಗಿ ದೂರುಗಳಿದ್ದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ್ದಾರೆ. ಇಂತಹ ವ್ಯವಸ್ಥೆಗಳು ನಮ್ಮಲ್ಲಿದೆ. ಅದರಿಂದ ಅಂತಹ ವ್ಯವಸ್ಥೆಗಳನ್ನು ಎಲ್ಲ ದೂರ ಮಾಡಿ ಕ್ರೀಡಾಪಟುಗಳಿಗೆ ಸೂಕ್ತವಾದ ಆಹಾರ, ಅವರಿಗೆ ತರಬೇತಿಗಾಗಿ ಸಮಯ, ಇದನ್ನೆಲ್ಲ ಅವಕಾಶಗಳನ್ನು ಕೊಡಬೇಕು. ಕೊಟ್ರೆ ಆ ಕ್ರೀಡಾಪಟುಗಳನ್ನು ನಾವು ರೂಪಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅವರಿಗೆ ಕೇವಲ ಆಟ ಆಡುವುದಲ್ಲ, ಅವರು ಅದರ ನಂತರ ಶೈಕ್ಷಣಿಕವಾಗಿಯೂ ಅವರು ಬಲಗೊಳ್ಬೇಕಾಗತ್ತೆ. ಇದೆಲ್ಲವೂ ಇರುವಾಗ ಅಂತ ಪ್ರೋತ್ಸಾಹ ಇರಬೇಕು. ಸರ್ಕಾರ ಅದಕ್ಕೆ ವಾರ್ಷಿಕವಾಗಿ ಬಜೆಟ್ನಲ್ಲಿ ಅನುದಾನವನ್ನ ಮೀಸಲಿರ್ತದೆ. ಕ್ರೀಡೆ ಮತ್ತು ಯೋಜನೆ ಇಲಾಖೆಗೆ ಅನುದಾನ ಮೀಸಲಿರ್ತದೆ. ಆ ಅನುದಾನದಲ್ಲಿ 70% ಅನುದಾನ ಕೇವಲ ಅದರ ಅಧಿಕಾರಿ ವರ್ಗದ ಸಂಬಳ, ಇತರ ಸೌಕರ್ಯಗಳಿಗೆ ಹೋಗ್ತದೆ. ಕ್ರೀಡಾಪಟುಗಳಿಗೆ ಸಿಕ್ಕುವುದು 30%. ಅದರಲ್ಲಿ ಸಹ 30% ಸಿಕ್ಕುವುದಿಲ್ಲ ಅವರಿಗೆ. ಅದು ಅರ್ಧದಷ್ಟು ಸಿಕ್ಕುವುದಿಲ್ಲ. ಅದರಲ್ಲಿ ತಿನ್ನುವಂತಹ ಕೆಲವು ಬಕಾಸುರಗಳು ಇದ್ದಾರೆ ಅದರಲ್ಲಿ. ಅದರಿಂದಾಗಿ ಅನುದಾನದ ಕೊರತೆ ಸೃಷ್ಟಿಯಾಗುತ್ತದೆ. ಅದರಿಂದಾಗಿ ಕ್ರೀಡೆಗೆ ಸರಿಯಾದ ಪ್ರೋತ್ಸಾಹ ಸಿಗುವುದಿಲ್ಲ. ಒಬ್ಬ ಕ್ರೀಡಾಪಟು ಒಂದು ಗ್ರಾಮೀಣ ಭಾಗದಿಂದ ಬಂದು ಮಂಗಳೂರಲ್ಲಿ ನಿಂತುಕೊಂಡು ಟ್ರೈನಿಂಗ್ ಪಡ್ಕೊಂಡು ಅವ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತಾನಂತಾದ್ರೆ ಅದರಲ್ಲಿ ಆತನ ವೈಯಕ್ತಿಕ ಶ್ರಮದ ಜೊತೆಗೆ ಪ್ರೋತ್ಸಾಹವು ಅತ್ಯಂತ ಮುಖ್ಯ ಆಗುತ್ತೆ. ಸರ್, ಸುದ್ದಿಗುದ್ದು ಮುಂದುವರಿಸುವ. ಇದೀಗ ಸುದ್ದಿಗೊಂದು ಗುದ್ದುವಿನಲ್ಲಿ ಚಿಕ್ಕ ವಿರಾಮ. Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as our next upgrade. Invest in workspaces managed by Vortex. Invest Smart. Invest in Mangaluru. The Father Muller Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive
surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222533. Ideal ice cream, milky way to your heart. With a variety of fruits and flavored with rich crunch and chips, they treat your taste buds. Ideal ice cream. Vasudeva Stores, store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್.
ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವಿರಾಮದ ಬಳಿಕ ಸುದ್ದಿಗೊಂದು ಗುದ್ದುವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಗತ್ತಿನಲ್ಲೇ ನಂಬರ್ 1 ಸ್ಥಾನದಲ್ಲಿದೆ. ಆದರೆ ಒಲಿಂಪಿಕ್ ಪದಕಗಳಲ್ಲಿ ಹಿನ್ನಡೆ ಸಾಧಿಸಿದೆ ಸರ್. ನೋಡಿ, ಒಲಿಂಪಿಕ್ಸ್ ಕ್ರೀಡಾಕೂಟ ಅಂತ ಹೇಳಿ ಅದು ರಾಷ್ಟ್ರದ ವಿಶ್ವದ ಬಹುತೇಕ ರಾಷ್ಟ್ರಗಳು ಕ್ರೀಡಾಪಟುಗಳು ಭಾಗವಹಿಸುವಂಥದ್ದು. ಒಲಿಂಪಿಕ್ ಅಲ್ಲಿ ಯಾವ ಯಾವ ಕ್ರೀಡೆಗಳ ಸ್ಪರ್ಧೆಗಳಿವೆಯೋ ಅಂತಹ ಸ್ಪರ್ಧೆಗಳಿಗೆ ನಮ್ಮ ದೇಶ ಆಸಕ್ತಿಯನ್ನು ವಹಿಸಿಲ್ಲ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡಲಿಲ್ಲ. ಓಟದ ಸ್ಪರ್ಧೆ, ಹೈ ಜಂಪು, ಲಾಂಗ್ ಜಂಪು, ಬೆಲ್ಗಾರಿಕೆ, ಇಂತಹ ಕೆಲವು ಸ್ಪರ್ಧೆಗಳೆಲ್ಲ ಇವೆ. ಅಂಥದ್ರಲ್ಲಿ ಭಾರತೀಯ ಸ್ಪರ್ಧಾಳುಗಳು ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ 140 ಚಿಲ್ಲರೆ ಕ್ರೀಡೆಗಳಲ್ಲಿ ಸ್ಪರ್ಧೆ ಇದ್ರೆ ನಮ್ಮವರೊಂದು 10-30 ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ. ಅಂಥವರಿಗೆ ಇಲ್ಲಿ ಪ್ರೋತ್ಸಾಹ ಕೊಡುವಂತ ವ್ಯವಸ್ಥೆಗಳಿಲ್ಲ. ಅದರಿಂದಾಗಿ ನಮ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಕ್ರೀಡಾಪಟುಗಳನ್ನ ರೂಪಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಮ್ಗೆ ಒಲಿಂಪಿಕ್ ನಲ್ಲಿ ಕಂಚಿನ ಪದಕ ಕೇವಲ ಅರ್ಧ ಸೆಕೆಂಡ್ ಅಂತರದಲ್ಲಿ ತಪ್ಪಿದಾಗ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು. ಪಿ.ಟಿ. ಉಷಾ ಅವರಿಗೆ ಕೇವಲ ಅರ್ಧ ಸೆಕೆಂಡಿನ ಅಂತರದಲ್ಲಿ ಕಂಚಿನ ಪದಕ ತಪ್ಪಿದ್ದು ಅದು ದೊಡ್ಡ ಸಾಧನೆ. ಯಾಕಂದ್ರೆ ನಮ್ಮ ಸಾಧನೆ ಕಂಚಿನ ಪದಕದವರೆಗೆ ಹೋದದ್ದು ಅದು ದೊಡ್ಡದು. ಅದರ ನಂತರ ನಾವು ಒಲಿಂಪಿಕ್ ಅಲ್ಲಿ ಪದಕ ಬೇರೆ ಬೇರೆ ಕ್ರೀಡೆಗಳಲ್ಲಿ ಗೆದ್ದಿದ್ದೇವೆ, ಇಲ್ಲ ಅಂತ ಏನಿಲ್ಲ. ಅದರಿಂದಾಗಿ ಒಲಿಂಪಿಕ್ಸ್ ನಂತಹ ಕ್ರೀಡಾಕೂಟವನ್ನ ಪ್ರತಿನಿಧಿಸಬೇಕಾದ್ರೆ ಅಂತಹ ಕ್ರೀಡಾಪಟುವನ್ನ ನೀವು ವರ್ಷ ಪೂರ್ತಿ ರೆಡಿ ಮಾಡ್ಕೊಂಡು ಹೋಗಿ. ಈಗ ವಿದೇಶದಲ್ಲಿ ಹೇಗೆ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ, ಒಂದು ಕ್ರೀಡಾಪಟು ಅಂತ ಹೇಳಿ ಸರ್ಕಾರ ಅವರನ್ನು ಗುರುತಿಸಿದ್ರೆ ಅವನಿಗೆ ಸಂಬಳ ಕೊಟ್ಟು, ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಕೆಲಸ ಕೊಟ್ಟು ಸಂಬಳ ಕೊಡ್ತಾರೆ. ಅವರನ್ನ ಟ್ರೈನಿಂಗ್ ಅಂತ ಬಿಡ್ತಾರೆ. ಅವರ ಸಂಬಳದಲ್ಲಿ ಜೀವನ ನಿರ್ವಹಣೆ ಮಾಡಬೇಕು, ಸರ್ಕಾರಿ ಲೆಕ್ಕದಲ್ಲಿ ಟ್ರೈನಿಂಗ್ ಪಡ್ಕೊಳ್ಬೇಕು. ಆದ್ರಿಂದಾಗಿ ಅವರು ಕ್ರೀಡಾಪಟುವಾಗಿ ರೂಪಿತ ಆಗ್ತಾರೆ. ಈ ದೇಶದಲ್ಲೂ ಸಹ ಅಂತ ಒಂದು ವ್ಯವಸ್ಥೆಗಳು ಕೆಲವೊಂದು ಸಂಸ್ಥೆಗಳಲ್ಲಿದೆ. ರೈಲ್ವೆ ಅವರು ಸಹ ಕೆಲವರನ್ನು ಆಯ್ಕೆ ಮಾಡ್ತಾರೆ ಕೋಟಾದಲ್ಲಿ ಯಾರೆಲ್ಲ ಆಯ್ಕೆ ಆಗ್ತಾರೋ ಅಂತವರಿಗೆ ಆ ಕ್ರೀಡೆಯಲ್ಲಿ ಅವರು ಯಾವ ಕ್ರೀಡೆಯ ಕೋಟಾದಲ್ಲಿ ಆಯ್ಕೆ ಆಗಿದ್ದಾರೋ ಆ ಕ್ರೀಡೆಯಲ್ಲಿ ಪರಿಣಿತಿಯನ್ನು ಪಡೆಯಲು, ಟ್ರೈನಿಂಗ್ ಪಡೆಯಲು, ತರಬೇತಿ ಪಡೆಯಲು ಅವರಿಗೆ ಅವಕಾಶ ಮಾಡಿಕೊಡು. ಈಗ ನೋಡುವಾಗ ಈ ಪೊಲೀಸ್ ಇಲಾಖೆಯಲ್ಲಿ ಕ್ರೀಡಾ ಕೋಟಾದಲ್ಲಿ ಆಯ್ಕೆಯಾದಂತಹ 100 ಮಂದಿ ಇದ್ದಾರೆ. ಅವ್ರಿಗೆ ಎಲ್ಲಿದೆ ಟ್ರೈನಿಂಗ್? ಅವ್ರಿಗೆ ಕೇವಲ ಅವ್ರದ್ದು ವಾರಕ್ಕೊಮ್ಮೆ ನಡೆಯುವಂತಹ ರೂಟ್ ಮಾರ್ಚ್ ಮಾತ್ರ, ಬೇರೆ ಯಾವುದೂ ಇಲ್ಲ. ಪೆರೇಡ್ ಮಾತ್ರ, ಬೇರೆ ಯಾವ ಟ್ರೈನಿಂಗು ಇಲ್ಲ. ಅವರಿಗೆ ಅಲ್ಲಿ ಡ್ಯೂಟಿ ಇದೆ. ಅಲ್ಲಿ ವಿದೇಶದಲ್ಲಿ ಹಾಗೆ ಅಲ್ಲ. ವಿದೇಶದಲ್ಲಿ ಅವರಿಗೆ ಕೆಲಸ ಇಲ್ಲ. ಆ ಕೆಲಸದ ಹೆಸರಿನಲ್ಲಿ ಅವರಿಗೆ ಸಂಬಳ ಇದೆ, ತರಬೇತಿ ಹೆಸರಿನಲ್ಲಿ ಭತ್ಯೆ ಇದೆ. ಅದರಿಂದಾಗಿ ಅವರಿಗೆ ಆ ಅನುಕೂಲಗಳು ಆಗ್ತದೆ. ಅದರಿಂದಾಗಿ ಅವರು ಕ್ರೀಡೆಯಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ. ಅಂತವರಿಗೆ ಬೇರೆ ಬೇರೆ ಕಡೆಗಳಿಗೆ ತರಬೇತಿಗೆ ಹೋಗುವಾಗ ಪ್ರೋತ್ಸಾಹಗಳು ಸಿಗ್ತವೆ. ಆದರೆ ನಮ್ಮಲ್ಲಿ ಅಂತಹ ಪ್ರೋತ್ಸಾಹಗಳು ಇಲ್ಲದೇ ಇರುವುದರಿಂದ ನಮಗೆ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯುವಂತಹ ಕ್ರೀಡಾಪಟುಗಳನ್ನು ತಯಾರಿಸಲಿಕ್ಕೆ ಆಗಲಿಲ್ಲ. ಈಗ ಕಳೆದ ಬಾರಿ ನಮ್ದು ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಪೂವಮ್ಮ ಮತ್ತೆ ಮಿಜೋ ಜಾಕು ಅವರು ಕೂಡ ಒಲಿಂಪಿಕ್ಸ್ಗೆ ಹೋಗಿದ್ರು. ಯಾಕಂತ ಹೇಳಿದ್ರೆ ಅವರಿಗೆ ಮತ್ತಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ರೆ ಅವರಲ್ಲಿ ಪದಕ ಗೆಲ್ಲುವಂತಹ ಸಾಧ್ಯತೆಗಳಿತ್ತು. ಇಲ್ಲದ್ರೆ ಪದಕದ ಸನಿಯಕ್ಕೆ ಬರ್ಬೋದು. ಮರಪೂವಮ್ಮ ಅವರು ರಿಲೇಯಲ್ಲಿ ಬಂದದ್ದು, ಆಯ್ತಾ? ಅದೇ ಆ ಮಟ್ಟಕ್ಕೆ ಅವರನ್ನು ಬೆಳೆಸಬೇಕು. ಪಿ.ಟಿ. ಉಷಾ ಅವರಿಗೆ ಆ ಸಂದರ್ಭದಲ್ಲಿ ಇನ್ನಷ್ಟು ಪ್ರೋತ್ಸಾಹ ಸಿಗ್ತಾ ಇದ್ರೆ ಅವರು ಒಲಿಂಪಿಕ್ಸ್ ಪದಕವನ್ನು ತರ್ತಾ ಇದ್ರು. ಅದೇ ಪದಕ ತಂದ ನಂತರ ಸಹ ಅವರ ತರಬೇತಿ,
ಅವರ ಭಾಗವಹಿಸುವಿಕೆ ಅದು ನಿರಂತರವಾಗಿರ್ಬೇಕು, ಇಲ್ಲದ್ರೆ ಜಡ್ಡುಗಟ್ಟು ಹೋಗಿರ್ತದೆ. ನಿಮಗೆ ಈಗ ಒಂದು ಕ್ರಿಕೆಟ್ ಅಲ್ಲಿ ನೋಡಿ, ಈಗ ವಿರಾಟ್ ಕೊಹ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತಿ ಹೆಚ್ಚು ಶತಕ ಹೊಡೆದದ್ದು, ಅತಿ ಹೆಚ್ಚು ರನ್ ಗಳಿಸಿದ್ದು, ಈ ರೀತಿಯಾಗಿ ಎಲ್ಲ ಇದೆ. ಇವತ್ತಿಗೂ ಅವರ ಫಿಟ್ನೆಸ್ ಇದೆ. ಆದ್ರೂ ಅವರು ಟೆಸ್ಟಿಗೆ ಆಡ್ಬೇಕಂತಂದ್ರೆ ಅವರು 5 ದಿನದ ಮೊದಲು ತರಬೇತಿ ಪಡಲೇಬೇಕು. ಅವರು ಆ ಫಿಟ್ನೆಸ್ ಅನ್ನು ಉಳಿಸ್ಕೊಳ್ಳೇಬೇಕು. ಇಲ್ಲಪ್ಪ ಅವ್ರು ಇಂಟರ್ನ್ಯಾಷನಲ್ ಲೆವೆಲ್ ಪ್ಲೇಯರ್ ಅಂತ ಹೇಳಿ ಸೀದಾ ಬ್ಯಾಟು ಕೊಟ್ಟು ಕಳಿಸುವುದಿಲ್ಲ. ಅದಕ್ಕೊಂದು ರೀತಿ ನಿಯಮಗಳೆಲ್ಲ. ಅದರಿಂದಾಗಿ ನಾವು ಕ್ರಿಕೆಟ್ ಅಲ್ಲಿ ಅಷ್ಟು ಸ್ವಾವಲಂಬಿಗಳಾಗಿದ್ದೇವೆ. ಶ್ರೀಮಂತ ಕ್ರಿಕೆಟ್ ಮಂಡಳಿ ಇದೆ. ಆದ್ರಿಂದಲೇ ಕ್ರಿಕೆಟ್ಗೆ ಬೇಕಾದಷ್ಟು ಪ್ರೋತ್ಸಾಹಗಳು ಸಿಗ್ತದೆ. ಆದ್ರೆ ಇತರ ಕ್ರೀಡೆಗಳಿಗೆ ಪ್ರೋತ್ಸಾಹ ಸಿಗುವುದಿಲ್ಲ. ಅದಕ್ಕೆ ಸರ್ಕಾರವೇ ಪ್ರೋತ್ಸಾಹ ಕೊಡ್ಬೇಕು. ಯಾಕಂತ ಹೇಳಿದ್ರೆ ನಿಮಗೆ ಬೇರೆ ಬೇರೆ ಕಂಪನಿಗಳು ಜಾಹೀರಾತು, ಅವರ ಉತ್ಪನ್ನಗಳ ಜಾಹೀರಾತುಗಳಿಗೆ ಕ್ರೀಡಾಪಟುಗಳನ್ನು ಬಳಸ್ಕೊಳ್ತಾರೆ. ಶೂ ಕಂಪನಿಗಳು ಬಳಸ್ಕೊಳ್ಬಹುದು. ಬೇರೆ ಬೇರೆ ಅಟ್ಲೀಸ್ಟ್ ಈ ಕೋಲ್ಗೇಟ್ ಕಂಪನಿಗಳಾದ್ರೂ, ಟೂತ್ ಪೇಸ್ಟ್ ಕಂಪನಿಗಳಾದ್ರೂ ಬಳಸ್ಕೊಳ್ಬಹುದು. ಆದ್ರೆ ಅವರಿಗೆ ಒಂದು ಮಾರ್ಕೆಟ್ ಇರಬೇಕು. ಯಾವುದಾದ್ರೂ ಒಂದು ರಾಷ್ಟ್ರೀಯ ಮಟ್ಟದ ಕ್ರೀಡೆಯಲ್ಲಿ ಆತ ಗೆಲುವನ್ನು ಸಾಧಿಸಿರ್ಬೇಕು. ಅಂತ ಸಂದರ್ಭದಲ್ಲಿ ಅಂತವರನ್ನು ಬಳಸಿಕೊಂಡು ಅವರ ಸಂಸ್ಥೆಯ ಉತ್ಪನ್ನಗಳನ್ನ ಪ್ರಚಾರ ಮಾಡ್ಲಿಕ್ಕೆ ಬಳಸ್ಕೊಳ್ತಾರೆ. ಆಗ ಇವರಿಗೆ ಆರ್ಥಿಕವಾಗಿ ಸಹಾಯ ಆಗ್ತದೆ. ಇಂಥ ವ್ಯವಸ್ಥೆಗಳು ಇದೆ. ಆದ್ರೆ ಅದು ನಿರೀಕ್ಷಿತ ಮಟ್ಟದಲ್ಲಿದೆ. ಯಾಕಂದ್ರೆ ಮುಖ್ಯವಾಗಿ ಇಲ್ಲಿ ನಮ್ಮ ಸರ್ಕಾರದ ಮಟ್ಟದಲ್ಲಿ ಪ್ರಧಾನಿ ಮೋದಿಯವರು ಖೇಲೋ ಇಂಡಿಯಾ ಅಂತ ಹೇಳಿ ಒಂದು ದೊಡ್ಡ ಅಭಿಯಾನವನ್ನು ಮಾಡಿದ್ದಾರೆ. ಸಾಧಾರಣವಾಗಿ ತುಂಬಾ ಮಂದಿ ಕ್ರೀಡಾಪಟುಗಳು ಅದರಲ್ಲಿ ಟ್ರೈನಿಂಗ್ ಪಡಿತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದು ಅದೇ ರೀತಿ ಮುಂದುವರೆದು ಹೋದ್ರೆ ನಮ್ಮಲ್ಲಿಯೂ ಸಹ ಒಲಿಂಪಿಕ್ಸ್ ನಲ್ಲಿ ಭಾಗವಹಿಸುವುದೇ ದೊಡ್ಡ ಕನಸು. ಅಲ್ಲಿ ಪದಕ ಗೆಲ್ಲುವಂತಹ ಕನಸುಗಳು ನನಸಾಗಬೇಕಾಗಿದೆ. ಸರ್, ಇನ್ನೊಂದು ಏನು ಸ್ಪೋರ್ಟ್ಸ್ ಕೋಟಾದಲ್ಲಿ ಈ ಹಿಂದೆ 2% ಏನು ಮೀಸಲಾತಿ ಇತ್ತು, ಉದ್ಯೋಗ ಮೀಸಲಾತಿ. ಆದ್ರೆ ಇವಾಗ ಅದನ್ನ 3ಕ್ಕೆ ಹೆಚ್ಚಳ ಮಾಡಿದ್ದಾರೆ ನೋಡಿ. ಸರ್, ಇವಾಗ ನಮ್ಮ ಜೊತೆಗೆ ಏನು ಸಂಪಾದಕರು ಮತ್ತು ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಕುಂದರ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಮಂಗಳೂರಿನಲ್ಲಿ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ ಸರ್, ಈ ಬಗ್ಗೆ ಏನು ಹೇಳ್ತೀರಾ? ಒಂದಾಗಿ ಒಂದು ಒಳ್ಳೆ ಇನಿಷಿಯೇಟಿವ್ ಇದು. ಯಾಕಂದ್ರೆ ಈ ಬ್ರ್ಯಾಂಡ್ ಮಂಗಳೂರಿನ ಅಂಡರ್ ಅಲ್ಲಿ ಇದು ಬರುವ ಕಾರ್ಯಕ್ರಮ. ನಮ್ಮ ರಾಜ್ಯ ಸರ್ಕಾರ ಈಗಾಗಲೇ ಮಂಗಳೂರನ್ನು ಒಂದು ಬ್ರ್ಯಾಂಡ್ ಆಗಿ ಡೆವಲಪ್ ಮಾಡ್ಬೇಕಂತ ಒಂದು ಅವರ ಆಸೆ. ಮತ್ತೆ ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿಗಳು ಮುಂಚೆಯಿಂದಲೂ ದೊಡ್ಡ ರೀತಿಯಿಂದ ನಡೀತಿದ್ದ ಒಂದು ಟೈಮ್, ಅದು ಇಲ್ಲಿ ಪುನಃ ಮರುಕಳಿಸಬೇಕು. ಯಾಕಂದ್ರೆ ಇಂಟರ್ನ್ಯಾಷನಲ್ ಆಗಿ ನಾವು ಅಥ್ಲೆಟಿಕ್ಸ್ ಅನ್ನು ನೋಡಿದ್ದೇವೆ. ಇಲ್ಲಿ ಅಥ್ಲೆಟಿಕ್ ಮೀಟ್ ಆಗಿತ್ತು, ನ್ಯಾಷನಲ್ ಮೀಟ್ ಆಗಿತ್ತು. ಅದೇ ರೀತಿ ಸೌತ್ ಝೋನ್ ಅಂತ, ಅದ್ರಲ್ಲಿ ಶ್ರೀಲಂಕಾ ಎಲ್ಲ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತದೆ ಅಂತ ಮೀಟ್ ಗಳೆಲ್ಲ ನಡೀತಿತ್ತು. ಈ ಇತ್ತೀಚಿನ ಒಂದು ದಿನಗಳಲ್ಲಿ ಇದೆಲ್ಲ ನಿಂತೋಗಿದೆ. ಸೊ ಈ ಟೂರ್ನಮೆಂಟ್ಗಳು ನಮ್ಮ ಮಂಗಳೂರಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮತ್ತೆ ನಮ್ಮ ಸ್ಥಳೀಯ ಮಕ್ಕಳಿಗೂ ಕೂಡ ಅದೊಂದು ಮುಂದೆ ಬರ್ಲಿಕ್ಕೆ ಒಂದು ಅವರಿಗೊಂದು ವಿಷನ್ ಸಿಗ್ತದೆ. ಯಾಕಂದ್ರೆ ನಾವು ಈಗ ಯೂಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಚಾನೆಲ್ ಗಳಲ್ಲಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಮ್ಯಾಚ್ ಗಳನ್ನು ನೋಡ್ತೇವೆ. ಮತ್ತೆ ಈಗ ಲೀಗ್ ಶುರು ಆಗಿದೆ, ಶಟಲ್ ಲೀಗ್ ಶುರು ಆಗಿದೆ, ಅದನ್ನೆಲ್ಲ ನೋಡ್ತಾರೆ. ಆದ್ರೆ ಪ್ರಾಕ್ಟಿಕಲ್ ಆಗಿ ಕಣ್ಣ ಮುಂದೆ ಒಂದು ಇಂಟರ್ನ್ಯಾಷನಲ್ ಆಟಗಾರರು ಆಡುವಂತದನ್ನು ನೋಡುದೊಂದು ಸಂಭ್ರಮವೇ ಬೇರೆ. ಸೊ ಮಂಗಳೂರಿಗೆ ಇದು ಬೇಕು. ಮತ್ತೆ ಈಗ ಸ್ಪೋರ್ಟ್ಸ್ ಅಂದ್ರೆ ಖಾಲಿ ಒಂದು ದೇಹವನ್ನು ಬೆಳೆಸುವಂತ ಕಾರ್ಯಕ್ರಮ ಅಲ್ಲ, ಸ್ಪೋರ್ಟ್ಸ್ ಈಗ ಉದ್ಯೋಗವಾಗಿದೆ. ಆ ಮಟ್ಟದಲ್ಲಿ ಇಲ್ಲಿ ತುಂಬಾನೇ ಬ್ಯಾಡ್ಮಿಂಟನ್ ಅಕಾಡೆಮಿಗಳು ಒಳ್ಳೆ ರೀತಿಯಿಂದ ಅವರ ಕಾರ್ಯ ಚಟುವಟಿಕೆಗಳು ನಡೆಸ್ತಾ ಇದೆ ಮಂಗಳೂರಲ್ಲಿ. ಸೊ ಈಗ ಆ ಮಕ್ಕಳಿಗೆ ಇನ್ನು ನೆಕ್ಸ್ಟ್ ಲೆವೆಲ್ ಬರ್ಬೇಕಾದ್ರೆ ಇಂಥ ಟೂರ್ನಮೆಂಟ್ಗಳು ಬರ್ಬೇಕು. ನ್ಯಾಷನಲ್ ಟೂರ್ನಮೆಂಟ್, ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಗಳು ಬರ್ಬೇಕು. ಸೊ ಈ ರೀತಿಯ ಇದ್ರಲ್ಲಿ ನಾನು ಈ ಪ್ರಾಯೋಜಕರಿಗೆ ನಾನು ಅಪ್ರಿಶಿಯೇಟ್ ಮಾಡ್ತೇನೆ. ಮತ್ತೆ ಮುಖ್ಯಮಂತ್ರಿಗಳು ಧನ್ಯವಾದ ಅಂತ ಹೇಳ್ತೇನೆ. ಮಂಗಳೂರನ್ನು ಎತ್ತಿ ಒಂದು ನಮ್ಮ ಮುಖಕ್ಕೆ ಒಂದು ಮಸಿ ಬಳ್ದಾಗೆ ಉಂಟು ಮಂಗಳೂರು, ಅದನ್ನು ತೆಗಿಬೇಕಾದ್ರೆ ಇಂತ ಇದೆಲ್ಲ ಬರ್ಬೇಕು. ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸ್ ಗಳು ಬರ್ಬೇಕು. ಇದು ಖಾಲಿ ಇಲ್ಲಿಗೆ ನಿಲ್ಬಾರ್ದು, ಅದರ್ ಆಕ್ಟಿವಿಟೀಸ್ ಗಳಿಗೆ ಬರ್ಬೇಕು. ಇಲ್ಲಿ ಕಬಡ್ಡಿ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಅಥ್ಲೆಟಿಕ್ಸ್ ನ ಒಳ್ಳೆ ಪ್ಲೇಯರ್ಸ್ ಇದ್ದಾರೆ, ಬಾಸ್ಕೆಟ್ ಬಾಲ್ ನಲ್ಲಿ ಇಂಟರ್ನ್ಯಾಷನಲ್ ಈಗ
4-5 ಮಕ್ಕಳಿದ್ದಾರೆ. ಮತ್ತೆ ಅದೇ ರೀತಿ ಬೇರೆ ಬೇರೆ ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಈವನ್ ಫುಟ್ಬಾಲ್ ಅಲ್ಲಿ ಕೂಡ ಒಳ್ಳೆ ಮಕ್ಕಳಿದ್ದಾರೆ ಇಲ್ಲಿ. ಸೊ ಸ್ಪೆಷಲಿ ನಾನು ಅಂತೂ ನಂಗೆ ಈ ಸ್ಪೋರ್ಟ್ಸ್ ಬಗ್ಗೆ ಜಾಸ್ತಿ ಆಸಕ್ತಿ ಇರುವಂತದ್ದು. ಬಾಸ್ಕೆಟ್ ಬಾಲ್ ಕೋಚ್ ಕೂಡ ಆಗಿದ್ರಿ ಹಿಂದೆ. ನನ್ಗೆ ಮಕ್ಕಳನ್ನು ಆಡುವುದು ನೋಡುದಂದ್ರೆ ಒಂದು ಖುಷಿ. ಸೊ ಈಗ ನಮ್ಮ ಬಾಸ್ಕೆಟ್ ಬಾಲ್ ನ ಮಕ್ಕಳು ತುಂಬಾ ಜನ ಈಗ ಇಂಟರ್ನ್ಯಾಷನಲ್ ಇದ್ದಾರೆ. ನಮ್ಮ ಆದಿತ್ಯ ಅಂತ ಕೋಚ್ ಇದ್ದಾನೆ, ನವೀನ್ ಶೆಟ್ಟಿ ಅಂತ ಇದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ. ಅವರು ಈಗ ಕರ್ನಾಟಕ ಇದರಲ್ಲಿ ಕೂಡ ದೊಡ್ಡ ರೀತಿಯ ಪೋಸ್ಟ್ ಅಲ್ಲಿ ಇದ್ದಾರೆ. ಗೋವಿಂದ ರಾಜ್ ಅವರು ಒಲಿಂಪಿಕ್ಸ್ ಅಲ್ಲಿ ಈಗ ಇದ್ದಾರೆ, ಒಲಿಂಪಿಕ್ ಇದರಲ್ಲಿ ಇದ್ದಾರೆ, ಕಮಿಟಿಯಲ್ಲಿ ಇದ್ದಾರೆ, ಇಂಡಿಯನ್ ನ್ಯಾಷನಲ್ ಇದರಲ್ಲಿ. ಸೊ ಅವರ ಅಧ್ಯಕ್ಷತೆ ಇತ್ತು. ಸೊ ಇದೊಂದು ಒಳ್ಳೆ ರೀತಿ. ಮತ್ತೆ ಈಗಾಗಲೇ ಗೋವಿಂದರಾಜ್ ಅವರು ಕೂಡ ರೀಸೆಂಟ್ ಆಗಿ ನಮ್ಮ ಮಂಗಳೂರು ಅಥ್ಲೆಟಿಕ್ ಮೈದಾನವನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಇದ್ ಮಾಡಿದ್ದಾರೆ, ಮಂಗಳ ಸ್ಟೇಡಿಯಂ ಅನ್ನು. ಈಗ ಅದಕ್ಕೆ ಎಂತ ಹೇಳ್ತಾರೆ, ಪುನಃ ರೂಪರೇಷೆ ಕೊಡ್ಲಿಕ್ಕಿದೆ. ಸೊ ಒಂದು ಒಳ್ಳೆ ಇನಿಷಿಯೇಟಿವ್ ಇದೆಲ್ಲ. ಬ್ಯಾಡ್ಮಿಂಟನ್ ಅಂತೂ ಬಹಳ ಚಂದವಾದ ಒಂದು ಸ್ಟೇಡಿಯಂ ಅನ್ನು ಮಂಗಳೂರಿಗೆ ಕೊಟ್ಟಿದ್ದಾರೆ. ಹೌದು, ಇದನ್ನ ಉಪಯೋಗ ಮುಂದೆ ಬರಬೇಕು. ಪುನಃ ಈಗ ಸ್ವಿಮ್ಮಿಂಗ್ ಅಲ್ಲಿ ಕೂಡ ಮಂಗಳೂರಲ್ಲಿ ಇಂಥದೇ ಒಂದು ಟೂರ್ನಮೆಂಟ್ ಗಳಾಗಬೇಕು. ಈಗಾಗಲೇ ಇಂಟರ್ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಪೂಲ್ ಆಗಿದೆ ಮಂಗಳೂರಲ್ಲಿ, ಆಗಿದೆ. ಅದು ಎಲ್ಲ ಇಂಥ ಕಾರ್ಯಕ್ರಮಗಳು ಮಂಗಳೂರಿಗೆ ಮ್ಯಾಕ್ಸಿಮಮ್ ಬರಬೇಕು. ಸರ್ಫ್ನವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಸರ್ಫಿಂಗ್ ನವರು. ಸೊ ಇದೆಲ್ಲ ಹೊರಗಿನ ರಾಜ್ಯಗಳ ದೇಶಗಳ ಜನರು ಮಂಗಳೂರಿಗೆ ಬಂದಾಗ ಇಲ್ಲಿಯ ಜನರಿಗೆ ಅದನ್ನು ಆತಿಥ್ಯವನ್ನು ಕೊಡ್ಲಿಕ್ಕೆ ಮನಸ್ಸು ಬರ್ತದೆ. ಆಗ ಎಲ್ಲರದ್ದು ಮನೋಭಾವಗಳು ಚೇಂಜ್ ಆಗ್ತದೆ. ಓಕೆ ಸರ್, ಥ್ಯಾಂಕ್ ಯು ಮಾಹಿತಿ ನೀಡಿದ್ದಕ್ಕೆ. ಅಂದ್ರೆ ಮಂಗಳೂರಿನಲ್ಲಿ ಇನ್ನಷ್ಟು ಇಂತಹ ಕ್ರೀಡಾ ಚಟುವಟಿಕೆಗಳು ನಡೀತಾ ಇರಬೇಕು ಅಂತ ಏನು ಲಕ್ಷ್ಮಣ್ ಕುಂದರ್ ಅವರು ಹೇಳ್ತಿದ್ದಾರೆ. ನೋಡಿ, ಕ್ರೀಡಾ ಚಟುವಟಿಕೆಗಳು ನಡಬೇಕು, ಅದಕ್ಕೆ ಪ್ರೋತ್ಸಾಹ ಸಿಗಬೇಕು, ಅದಕ್ಕೆ ಪ್ರಚಾರ ಸಿಗಬೇಕು. ಮಂಗಳೂರಲ್ಲಿ ಯಾವುದೋ ಒಂದು ಚಿಕ್ಕ ಘಟನೆ ನಡೆದಾಗ ಅದಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ಪ್ರಚಾರ ಸಿಗುತ್ತೆ. ಅದೇ ಮಂಗಳೂರಿನ ಒಬ್ಬ ಕ್ರೀಡಾಪಟು ಇಂಟರ್ನ್ಯಾಷನಲ್ ಲೆವೆಲ್ಗೆ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಹೋದಾಗ ಅವನಿಗೆ ಜಿಲ್ಲಾ ಮಟ್ಟದಲ್ಲೂ ಸರಿಯಾದ ರೀತಿಯಲ್ಲಿ ಪ್ರಚಾರ ಸಿಗಲ್ಲ. ಇಂಥ ಪರಿಸ್ಥಿತಿ ಇಲ್ಲಿ ಇರುವುದು. ಪ್ರಚಾರ ಅಂತ ಹೇಳಿದ ಕೂಡಲೇ ಆತನನ್ನ ಉರಿದುಂಬಿಸುವುದು ಅಂತ ಲೆಕ್ಕ. ಆ ರೀತಿಯ ಪ್ರಚಾರ ಸಿಕ್ಕಿದ್ರೆ ಆತ ಹುರಿದುಂಬಿಸಲ್ಪಡ್ತಾನೆ, ಮತ್ತೆ ಆತನಿಗೆ ಬೇರೆ ಬೇರೆ ರೀತಿಯ ಅನುಕೂಲಗಳು ಸಿಗುತ್ತವೆ. ಅದರಿಂದಾಗಿ ಆತ ಆ ಕ್ರೀಡೆಯಲ್ಲಿ ಮುಂದುವರಿಲಿಕ್ಕೆ ಅವಕಾಶಗಳು ಆಗ್ತದೆ. ಅದರಿಂದಾಗಿ ಅಂತಹ ಪ್ರಚಾರಗಳು ಇಲ್ಲಿ ಮುಖ್ಯ ಆಗ್ತದೆ. ನಮಗೀಗ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಡೀತಾ ಇದೆ, ಅಲ್ಲಿ ಇಂಡೋರ್ ಸ್ಟೇಡಿಯಂ ಆಗಿದೆ. ಮಂಗಳೂರಿನ ಸಾಧಾರಣ ಮಂದಿಗೆ ಅಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ, ಅಷ್ಟು ಚಂದದ ಸ್ಟೇಡಿಯಂ ನಿರ್ಮಾಣ ಆಗಿದೆ ಅಂತಲೇ ಗೊತ್ತಾಗುದಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ 1-2 ವರ್ಷದಿಂದ ಅದು ಉದ್ಘಾಟನೆ ಆಗಿದೆ, ಆ ಸಂದರ್ಭದಲ್ಲಿ ಒಂದಾಗಿದೆ. ಅದರ ನಂತರದ ಬೆಳವಣಿಗೆಗಳು, ಆ ಸ್ಟೇಡಿಯಂ ಅಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತಿದೆ, ಕ್ರೀಡೆಗೆ ಸಂಬಂಧಪಟ್ಟ ಚಟುವಟಿಕೆಗಳು ಏನೆಲ್ಲ ನಡೀತಿದೆ, ಅದನ್ನು ಸಾರ್ವಜನಿಕವಾಗಿ ಪ್ರಚಾರ ಮಾಡುವಂತಹ ವ್ಯವಸ್ಥೆಗಳಾಗಬೇಕು. ಅಲ್ಲಿ ಯಾರನ್ನೆಲ್ಲ ಗೆಲ್ಲ ಅವಕಾಶ ಸಿಗುತ್ತೆ, ಯಾರೆಲ್ಲ ಹೋಗ್ಬೋದು, ಯಾರೆಲ್ಲ ಅಲ್ಲಿ ಆಟ ಆಡಬಹುದು, ಈ ರೀತಿಯ ವ್ಯವಸ್ಥೆಗಳು ಆಗಬೇಕು. ಕೇವಲ ಬ್ಯಾಡ್ಮಿಂಟನ್ ಸಂಘದ ಸದಸ್ಯರಾಗಿದ್ದವರಿಗೆ ಮಾತ್ರ ಅವಕಾಶವೋ, ಸಾರ್ವಜನಿಕರು ಅವಕಾಶ ಇದೆಯಾ? ಸಾರ್ವಜನಿಕರ ಅವಕಾಶ ಇದ್ರೆ ಯಾವ ಸಂದರ್ಭ, ಯಾವ ಸಮಯದಲ್ಲಿ, ಅದಕ್ಕೆ ಏನಾದ್ರು ಶುಲ್ಕ ಇದೆಯಾ? ಅಲ್ಲಿ ಕೋಚಿಂಗ್ ವ್ಯವಸ್ಥೆ ಇದೆಯಾ? ಕೋಚುಗಳಿದ್ದಾರ? ಈ ರೀತಿಯ ಎಲ್ಲ ಇದನ್ನು ಸಾರ್ವಜನಿಕರಿಗೆ ತಿಳಿಯಪಡಿಸಿದರೆ ಇಷ್ಟೊತ್ತಿಗೆ ಆ ಇಂಡೋರ್ ಸ್ಟೇಡಿಯಂ ಏನಿದೆ ಅದರ ಹೆಸರುಗಳು ಎಲ್ರಿಗೂ ಗೊತ್ತಿತ್ತು. ತುಂಬಾ ಮಂದಿ ಅದರ ಪ್ರಯೋಜನವನ್ನು ಪಡ್ಕೊಂಡು, ನೀವು ಯಾವುದೇ ಒಂದು ವ್ಯವಸ್ಥೆ ಮಾಡಿ, 1 ಕೋಟಿಗಟ್ಟಲೆ ಹಣ ಖರ್ಚು ಮಾಡಿ ನೀವೊಂದು ವ್ಯವಸ್ಥೆ ಮಾಡಿದ ಮೇಲೆ ಆ ವ್ಯವಸ್ಥೆಯನ್ನು ಬಳಸಿಕೊಳ್ಳುವುದು ಮುಖ್ಯ. ಆ ವ್ಯವಸ್ಥೆ ಬಳಕೆ ಆಗಬೇಕು. ಬಳಕೆಯಾಗದೆ ಯಾವುದಾದ್ರೂ ಒಂದು ವ್ಯವಸ್ಥೆ ಇದ್ದಲ್ಲಿ ಅದು ಕೇವಲ ಒಂದು 6 ತಿಂಗಳಲ್ಲಿ ದುರಸ್ತಿಗೆ ಹೋಗ್ತದೆ. ಯಾಕಂದ್ರೆ ಮತ್ತೆ ದುರಸ್ತಿ ಮಾಡುವುದು ಇದಿಲ್ಲ, ಮತ್ತೆ ಅದು ಮೂಲೆ ಗುಂಪೆ ಆಗುವುದು. ಆದ್ರಿಂದ ಅದರಲ್ಲಿ ನಿರಂತರವಾಗಿ ಕಾರ್ಯಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು ಮುಂದುವರಿತಾ ಹೋದ್ರೆ ಅದು ಸದುಪಯೋಗ ಆಗುತ್ತೆ. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಆಯ್ತದ ಕೂಡಲೇ ನೆಕ್ಸ್ಟಿಗೆ ನ್ಯಾಷನಲ್ ಲೆವೆಲ್ ಇದ್ದು ಯಾವ್ದಾದ್ರು ಒಂದು ಕಾರ್ಯ ಸ್ಪೋರ್ಟ್ಸ್ ಮೀಟ್ ಮಾಡಬೇಕು, ಅದರ ನಂತರ ರಾಜ್ಯ ಮಟ್ಟದ್ದು ಮಾಡಬೇಕು, ಸ್ಥಳೀಯ ಮಟ್ಟದ ಸ್ಪೋರ್ಟ್ಸ್ ಮೀಟ್ ಮಾಡಿದ್ರು ಒಳ್ಳೆಯದು. ವಲಯ ಮಟ್ಟದ್ದು, ಜಿಲ್ಲಾ ಮಟ್ಟದ್ದು, ರಾಜ್ಯ ಮಟ್ಟದ್ದು, ಈ ರೀತಿಯ ಬೇರೆ ಬೇರೆ ಸಂಘ ಸಂಸ್ಥೆಗಳಿವೆ, ಅವರೆಲ್ಲ ಸೇರಿಕೊಂಡು ಮಾಡಬೇಕು. ಮಾಡಿದ್ರೆ ಆ ಕ್ರೀಡಾಂಗಣದ ಸದುಪಯೋಗ ಪಡಿಸಿಕೊಂಡಾಗ ಆಗುತ್ತದೆ. ಆ ಬಗ್ಗೆ
ಅದನ್ನು ಯಾರು ಮೇಂಟೈನ್ ಮಾಡ್ತಾ ಇದ್ದಾರೆ, ಕ್ರೀಡಾ ಮತ್ತು ಯುವಜನ ಸೇವಾ ಸಚಿವಾಲಯದ ಅದರ ಅಂಡರಲ್ಲಿ ಒಂದು ಇಲಾಖೆ ಬರುತ್ತೆ, ಆ ಇಲಾಖೆಯವರು ಅದನ್ನು ವ್ಯವಸ್ಥೆ ಮಾಡಬೇಕು. ಸರ್, ಇವಾಗ ಸ್ಪೋರ್ಟ್ಸ್ ಕೋಟಾದಲ್ಲಿ 2% ಉದ್ಯೋಗ ಮೀಸಲಾತಿ ಈಗ ಏನು 3% ಏನು ಹೆಚ್ಚಳ ಮಾಡ್ತೇವೆ ಅಂತ CM ಅವರು ಹೇಳಿರುವಂತದ್ದು. ಸ್ಪೋರ್ಟ್ಸ್ ಕೋಟಾದಲ್ಲಿ 3% ಅಲ್ಲ, ಸ್ಪೋರ್ಟ್ಸ್ ಕೋಟಾದಲ್ಲಿ ಕನಿಷ್ಠವಾದ್ರೆ 5% ಏರಿಕೆ ಮಾಡಬೇಕು. ಏರಿಕೆ ಮಾಡಿದ ಸಂದರ್ಭದಲ್ಲಿ ಹೆಚ್ಚೆಚ್ಚು ಯುವಜನರು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಲಿಕ್ಕೆ ಅನುಕೂಲ ಇಚ್ಛೆ ಪಡ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಉದ್ಯೋಗ ಪಡೀಲಿಕ್ಕೆ ನಮ್ಗೆ ಅದೊಂದು ಮೆಟ್ಟಿಲಾಗುತ್ತದೆ ಅಂತ ಹೇಳಿ 5% ಉದ್ಯೋಗ ಮೀಸಲಾತಿಯನ್ನು ಸ್ಪೋರ್ಟ್ಸ್ ಕೋಟಕ್ಕೆ ನೀಡಿದ್ರೆ ಅವರಿಗೆ ನಿಗದಿಪಡಿಸಬೇಕು. ನೀವು ರಾಜ್ಯ ಮಟ್ಟದಲ್ಲಿ ನೀವು ಸ್ಪರ್ಧೆ ಮಾಡಿರ್ಬೇಕು, ಇಲ್ಲದ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧೆ ಮಾಡಿರ್ಬೇಕು, ಇಲ್ಲ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿರ್ಬೇಕು. ಒಂದು ವೇಳೆ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿ ಆತ ಪ್ರಥಮ ಸ್ಥಾನ ದ್ವಿತೀಯ ಸ್ಥಾನ ಬಂದ್ರೆ ಆತ ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆ ಆಗ್ತಾನೆ. ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾದಂತಹ ಯುವಕರಿಗೆ ನಾವು ಆತನ ಇಚ್ಛೆಯ ಇಲಾಖೆಗಳಲ್ಲಿ ಆತನ ವಿದ್ಯಾರ್ಹತೆಗೆ ಅನುಗುಣವಾಗಿ ನಾವು ಸರ್ಕಾರಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರು. ಕೇವಲ 2% ಇಂದ 3%ಗೆ ತಗೊಳ್ಳೋದಲ್ಲ, ನೀವು 5%ಗೆ ತಗೊಳ್ಬೇಕು. ಆಗ ನೀವು ಕ್ರೀಡೆಗೂ ಪ್ರೋತ್ಸಾಹ ಕೊಟ್ಟದಾಗೈತೆ. ಒಬ್ಬ ಬದ್ಧತೆ ಉಳ್ಳಂತಹ ಒಬ್ಬ ಯುವಕನಿಗೆ ನೀವು ಸರ್ಕಾರಿ ನೌಕರಿ ಕೊಟ್ಟಾಗೆ ಆಗ್ತದೆ. ಯಾಕಂತ ಹೇಳಿದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಬರ್ತಾರಂತಾದ್ರೆ ಅವರಿಗೆ ಒಂದು ಬದ್ಧತೆ ಇರ್ತದೆ. ಸರಿಯಾದ ಸಮಯಕ್ಕೆ ಅವರು ಟ್ರೈನಿಂಗ್ ಹೋಗ್ತಾರೆ, ಸರಿಯಾದ ಟೈಮ್ಗೆ ಅವರು ಟ್ರೈನಿಂಗ್ ಅನ್ನು ಇದು ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅದರಿಂದ ಅವರಿಗೊಂದು ಟೈಮಿಂಗ್ಸ್ ಬದ್ಧತೆ ಇರ್ತದೆ. ನೀವು ಒಬ್ಬ ಕಬಡ್ಡಿ ಪಟುವೇ ಇರಲಿ, ಅವನಿಗಿರ್ತದೆ 11 ಗಂಟೆಗೆ ನಾನು ಕಬಡ್ಡಿ ಗ್ರೌಂಡ್ ಅಲ್ಲಿ ಇರ್ಬೇಕಂದ್ರೆ ಅವನು 11 ಗಂಟೆಗೆ ಹೋಗ್ತಾನೆ. ಅಂತವನಿಗೆ ನೀವು ಸರ್ಕಾರಿ ಉದ್ಯೋಗ ಕೊಟ್ರೆ ಅವ ಎಷ್ಟು ಗಂಟೆಗೆ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು, ಅದೇ ಹೊತ್ತಿಗೆ ಉದ್ಯೋಗ ಹೋಗುತ್ತದೆ. ಯಾಕಂದ್ರೆ ಟೈಮಿಂಗ್ಸ್ ಮೇಂಟೈನ್ ಮಾಡೋದು ಅವರಿಗೆ ಕರಗತ ಆಗಿರ್ತದೆ. ಆದ್ರಿಂದಾಗಿ ಅವರು ಸರ್ಕಾರಿ ಕೆಲಸದಲ್ಲೂ ಬದ್ಧತೆಯನ್ನು ತೋರಿಸ್ತಾರೆ. ಕ್ರೀಡೆಯಲ್ಲಿ ಹೇಗೂ ಬದ್ಧತೆಯನ್ನು ತೋರಿಸ್ತಾರೋ ಅದೇ ರೀತಿ ಕೆಲಸದಲ್ಲೂ ಬದ್ಧತೆ. ಅದರಿಂದಾಗಿ ಸರ್ಕಾರಿ ಕೆಲಸದಲ್ಲಿ ನೀವು ರಾಷ್ಟ್ರೀಯ ಮಟ್ಟಕ್ಕೆ ಹೋದಂತಹ ಕ್ರೀಡಾಪಟುಗಳಿಗೆ 5% ಮೀಸಲಾತಿ ಕೊಡ್ತೇವೆ ಅಂತ ಹೇಳ್ಕೊಂಡು ಆ ಮೀಸಲಾತಿಯನ್ನು ಕೊಡಿ. 2% ಈಗ ಆಲ್ರೆಡಿ ಇದೆ. 2% ಆಲ್ರೆಡಿ ಇದ್ದದ್ದನ್ನೇ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡ್ತಾರಂತ ಹೇಳಿದ್ರೆ ಈ ಇದು ಆಯ್ಕೆ ಸಮಿತಿಯವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ಜನರನ್ನ ಆ ಕೋಟಾದಲ್ಲಿ ತರ್ತಾರೆ. ಒಂದು ಯಾವ್ದಾದ್ರು ಒಂದು ಸರ್ಟಿಫಿಕೇಟ್ ರೆಡಿ ಮಾಡಿಕೊಂಡು ಆ ರೀತಿಯಾಗಿ ಮಾಡಿಕೊಂಡು ಮಾಡಿದ್ದು ಇದೆ. ಆ ಪ್ರತಿಭೆಗೆ ಕ್ರೀಡಾ ಪ್ರತಿಭೆಗೆ ಬೇಕಾಗಿ ಅವರಿಗೆ ಕಾರ್ಪೊರೇಷನ್ ಬ್ಯಾಂಕ್ ಉದ್ಯೋಗ ಕೊಟ್ಟದ್ದು. ಆದ್ರಿಂದಾಗಿ ಆ ರೀತಿಯಾಗಿ ಖಾಸಗಿ ಸಂಸ್ಥೆಗಳು ಸಹ ಅವರನ್ನ ಉದ್ಯೋಗಕ್ಕೆ ಕೇವಲ ಸರ್ಕಾರಿ ಉದ್ಯೋಗ ಅಲ್ಲ, ಅರೆ ಸರ್ಕಾರಿ ಸಂಸ್ಥೆಗಳಂತ ಇರ್ತದೆ. ನಿಮಗೆ ಕಂಪನಿಗಳಿರ್ತದೆ, ಈಗ MRPL, MCF, NMPT ಇಂಥ ಕಂಪನಿಗಳಿರ್ತವೆ. ಅಂತ ಕಂಪನಿಗಳ ಉದ್ಯೋಗದಲ್ಲಿಯೂ ಸಹ ಕ್ರೀಡಾ ಕೋಟಾವಂತ ನೇಮಿಸಬೇಕು. ಅದರಲ್ಲಿ ಒಂದು 5% ಮೀಸಲಾತಿ ಇಡಬೇಕು. ಇಟ್ಟು ಅವರಿಗೆ ಆ ಉದ್ಯೋಗದ ಜೊತೆಯಲ್ಲೇ ಕ್ರೀಡೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಡಬೇಕು. ನಿಮ್ಗೆ 8 ಗಂಟೆ ಡ್ಯೂಟಿ ಅಷ್ಟು ಮಾಡಿ ಮತ್ತೆ ಆಡ್ಲಿಕ್ಕೆ ಹೋಗುವಂತ ಹೇಳಲಿಕ್ಕಿಲ್ಲ. ಅವರ ಸಮಯ ಸಂದರ್ಭ ಸರಿಯಾಗಿ ಅವರಿಗೆ ಅವಕಾಶಗಳು. ಸರ್, ಇವಿಷ್ಟು ಮಾಹಿತಿ ನೀಡಿದ ನಿಮಗೆ ಧನ್ಯವಾದಗಳು. ಇದಾಗಿತ್ತು ಈ ಹೊತ್ತಿನ ಸುದ್ದಿಗೊಂದು ಗುದ್ದು. ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ.
Park with ease at Ajanta Business Center with security access and convenience at your fingertips. Step into a welcoming lobby where a warm smile greets you and your clients. With top-tier amenities, Ajanta set the stage for our success, leading us to Ashoka Business Center as a next upgrade. Invest in workspaces managed by Vertex. Invest Smart. Invest in Mangaluru. The Father Mullah Charitable Institutions, the most modern linear accelerator, only one of its kind in this region for specific burning of cancer cells. We have all precision equipments and instruments for both invasive and non-invasive surgical procedures and diagnosis, ultrasonic color Doppler, CT scan and MRI machines. The operation theatres are equipped with contemporary equipments, high-tech intensive care units, neo and postnatal units, burns unit, cath lab and cardiothoracic units are fully equipped. Our NICU is the largest in the city. The blood bank and cell separator and casualty are 24-hour services. The Father Mullah Charitable Institutions. Devdas Ganpati Pai Enterprises. All kinds of quality and attractive material available at one place. Biggest showroom in Mangalore city. Admired by public at large. The showroom of your choice. B. Devdas Ganpati Pai Enterprises near New Chitra Talkies, Mangalore. AJ Hospital and Research Center is a leading advanced tertiary healthcare center of India, serving the coastal citizens and spreading good health across the sea line. AJ Hospital and Research Center is a specialized Medicare center providing service to more than 30 major medical disciplines, embracing new technologies to offer high-level healthcare that matches the best in the country. Our technical and medical expertise include foremost services in cadaveric organ retrieval, drug-eluting stent placement, pediatric lab nephrectomy, ambulance services, dermatology, ENT, nephrology and many more. AJ Hospital and Research Center, Kuntikana, Mangaluru. Call 222-5533. Ideal ice cream, milky way to your heart. With a variety of fruits and flavored with rich crunch and chips. They treat your taste buds. Ideal ice cream. Vasudeva Stores. Store for your inner needs. Visit us to find trendy innerwear from major brands. Visit Vasudeva Stores, ground floor, Ideal Towers near Sharavu Ganapati Temple, Mangaluru.
ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್. ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ.